ವೀಕ್ಷಕರ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸದ್ಯ ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ಮಾಡ್ತಾ ಇರುವಂತಹ ವಿಚಾರ ಜೊತೆಗೆ ನಮ್ಮ ಕರಾವಳಿ ಭಾಗದಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜಿಲ್ಲಾ ಕಾರಾಗೃಹದ ಬಗ್ಗೆ ತಮಗೆಲ್ಲರಿಗೂ ಕೂಡ ಗೊತ್ತೇ ಇದೆ. ಈ ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾ ಕಾರಾಗೃಹ ಇತರ ಕಾರಾಗೃಹಗಳಿಗೆ ಹೋಲಿಸಿದಂತೆ ಅತಿ ಸೂಕ್ಷ್ಮವಾಗಿರುವಂತಹ ಒಂದು ಕಾರಾಗೃಹ. ಯಾಕೆಂದರೆ ಇಲ್ಲಿ ನಮ್ಮ ಜಿಲ್ಲಾ ಕಾರಾಗೃಹದಲ್ಲಿ ಅಂದರೆ ಜೈಲ್ ರೋಡ್ನಲ್ಲಿರುವಂತಹ ಜಿಲ್ಲಾ ಕಾರಾಗೃಹದಲ್ಲಿ ಅತಿ ಸೂಕ್ಷ್ಮವಾಗಿರುವಂತಹ ಚಟುವಟಿಕೆಗಳು ಬಹಳಷ್ಟು ನಡೀತಾ ಇದೆ. ಯಾಕಂತ ಬಂದಾಗ ಇತ್ತೀಚಿನ ದಿನಗಳಲ್ಲಿ ಇದು ವಿವಾದದ ಕೇಂದ್ರ ಬಿಂದುವಾಗಿ ನಮ್ಮ ಮಂಗಳೂರಿನ ಜಿಲ್ಲಾ ಕಾರಾಗೃಹ ಕನ್ವರ್ಟ್ ಆಗ್ತಾ ಇದೆ. ಕಾರಣ ಜೈಲಿನಲ್ಲಿ ಹೊಡೆದಾಡಿಕೊಳ್ತಾ ಇರುವಂತಹ ಕೈದಿಗಳು, ಜೊತೆಗೆ ಜೈಲಿನ ಒಳಗಡೆ ಅಲ್ಲಿ ಬೀಡಿ ಸಿಗರೇಟ್ಗಳು ಸಿಕ್ಕಿರುವಂಥದ್ದು, ಅಲ್ಲಿ ಎಗ್ಗಿಲ್ಲದೆ ಮೊಬೈಲ್ ಫೋನ್ಗಳನ್ನು ಕೂಡ ಕೈದಿಗಳು ಬಳಕೆ ಮಾಡ್ತಾ ಇರುವಂಥದ್ದು ಎಲ್ಲವೂ ಕೂಡ ಗೊತ್ತಿರುವಂತಹ ವಿಚಾರ. ಇದರ ಮುಂದುವರಿದ ಭಾಗವಾಗಿ ಮೊನ್ನೆ ತಾನೇ ವಾಹನದಲ್ಲಿ ಮಾಜಿ ಮೇಯರ್ ಕವಿತಾ ಸನಿಲ್ ಅವರು ವಾಹನದಲ್ಲಿ ಹೋಗ್ತಾ ಇರುವಂತಹ ಸಂದರ್ಭ ಸ್ಕೂಟಿಯಲ್ಲಿ ಬಂದಂತಹ ಇಬ್ಬರು ಯುವಕರು ಒಂದು ಪೊಟ್ಟಣವನ್ನು ಜೈಲಿನ ಆವರಣ ಗೋಡೆ ಏನಿದೆ ಅದರ ಮೇಲೆ ಪಾಸ್ ಮಾಡಿಕೊಂಡು ಬಿಸಾಡುವಂತಹ ದೃಶ್ಯ ನಾವೆಲ್ಲರೂ ಕೂಡ ಗಮನಿಸಿದ್ದೀವಿ. ಅಂದರೆ ಗಾಂಜಾವನ್ನು ಜೈಲಿನ ಒಳಗಡೆ ಸಪ್ಲೈ ಮಾಡಲಾಗಿತ್ತಾ ಅನ್ನುವಂತಹ ಬಹಳ ದೊಡ್ಡದಾಗಿರುವಂತಹ ಆರೋಪವನ್ನು, ಬಹಳ ದೊಡ್ಡದಾಗಿರುವಂತಹ ಒಂದು ವಿಚಾರವನ್ನು ಮಂಗಳೂರು ಜಿಲ್ಲಾ ಕಾರಾಗೃಹ ಒಂದು ನೇರವಾಗಿ ಫೇಸ್ ಮಾಡ್ತಾ ಇದೆ ಕೂಡ ಹೌದು. ಯಾಕೆಂದರೆ ಇದು ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು. ಯಾಕೆಂದರೆ ಮಂಗಳೂರು ಜಿಲ್ಲಾ ಕಾರಾಗೃಹ ಇಷ್ಟು ಭದ್ರತಾ ವೈಫಲ್ಯಗಳನ್ನು ಒಳಗೊಂಡಿದ್ಯಾ, ಇಷ್ಟು ಭದ್ರತಾ ವೈಫಲ್ಯಗಳು ಇಲ್ಲಿ ಇದೆಯಾ, ಇದಕ್ಕೆ ಯಾರು ಕಾರಣ ಅನ್ನುವಂತಹ ಪ್ರಶ್ನೆಗಳು. ಇವೆಲ್ಲದರ ಜೊತೆಗೆ ಒಂದು ಜೈಲು ಅಂತ ಬಂದಾಗ ಅಲ್ಲಿ ಅಪರಾಧಿಗಳಿಗೆ ಶಿಕ್ಷೆ ಕೊಡುವಂತಹ ಜಾಗ, ಅಪರಾಧಿಗಳನ್ನು ಈ ಒಂದು ಕಾರಾಗೃಹದಲ್ಲಿ ಒಂದು ಸಿಸ್ಟಮ್ಯಾಟಿಕ್ ಆಗಿ ಇಟ್ಟಿರುವಂತಹ ಜಾಗ. ಆ ಜಾಗದಲ್ಲೇ ಈ ಬೀಡಿ ಸಿಗರೇಟ್ಗಳು ಅಥವಾ ಮೊಬೈಲ್ ಫೋನ್ಗಳು ಅಥವಾ ಗಾಂಜಾಗಳು, ಇಂತಹ ನಶೆ ಏರಿಸುವ ಪದಾರ್ಥಗಳು ಎಗ್ಗಿಲ್ಲದೆ ಸಿಗ್ತಾ ಇದೆ ಅಂತ ಬಂದಾಗ ವಾಟ್ ಈಸ್ ದ ಯೂಸ್ ಆಫ್ ಜೈಲ್ ಅನ್ನುವಂತಹ ಒಂದು ಪದ ಬಳಕೆ ಅನ್ನುವಂಥ ಪ್ರಶ್ನೆಗಳಿತ್ತು. ಅಂದರೆ ಇಲ್ಲಿ ಸರಿಯಾಗಿರುವಂತಹ ಸೆಕ್ಯುರಿಟಿ ಇಲ್ಲ, ಭದ್ರತೆ ಇಲ್ಲ, ಸರಿಯಾಗಿ ಈ ಜೈಲಿನಲ್ಲಿ ಎಲ್ಲವೂ ಕೂಡ ಸಿಗುತ್ತೆ, ಕೈದಿಗಳಿಗೆ ಆರಾಮವಾಗಿ ಸಿಗುತ್ತೆ. ಹಾಗಿದ್ದಾಗ ಯಾತಕ್ಕೋಸ್ಕರ ಇದನ್ನು ಜೈಲು ಅಂತ ಕರಿತೀರಿ ಅನ್ನುವಂತಹ ವಿಚಾರಗಳು ಬಹಳಷ್ಟು ಚರ್ಚೆಗಳಿಗೆ ಕಾರಣವಾಗಿತ್ತು. ಇದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾಡಳಿತಕ್ಕೂ ಕೂಡ ತಲೆ ಬಿಸಿಯಾಗಿತ್ತು. ಜೊತೆಗೆ ಪೊಲೀಸ್ ಇಲಾಖೆಗೂ ಕೂಡ, ಗೃಹ ಇಲಾಖೆಗೂ ಕೂಡ ದೊಡ್ಡ ತಲೆ ಬಿಸಿಯಾಗಿ ಪರಿಣಮಿಸಿತ್ತು. ಅದರ ಮುಂದುವರಿದ ಭಾಗವಾಗಿ ಒಂದು ವಿಚಾರ ಇದೆ. ಅಂದರೆ ಯಾರಿಗೋ ಜ್ವರ ಬಂತಂತೆ, ಇನ್ನು ಯಾರಿಗೋ ಬರೆ ಹಾಕಿದ್ರಂತೆ ಅನ್ನುವಂತಹ ವಿಚಾರಗಳಿದೆ. ತಮ್ಗಳಿಗೆ ಗೊತ್ತಿದೆ ಆ ಒಂದು ಗಾದೆ ಮಾತು. ಸೊ ಅದೇ ರೀತಿ ಈಗ ನಮ್ಮ ಮಂಗಳೂರು ಭಾಗದಲ್ಲಿ, ಇಲ್ಲಿ ಜೈಲ್ ರೋಡ್ನ ಭಾಗದಲ್ಲಿ ಸಮೀಪದಲ್ಲಿ ಅಲ್ಲಿ ವಾಸಿಸುವಂತಹ ಜನಸಾಮಾನ್ಯರ ಪರಿಸ್ಥಿತಿ ಆಗಿದೆ. ಯಾಕಂದರೆ ಆ ಭಾಗದ ಜನರು ಬಹಳಷ್ಟು ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಒಂದು ಬೇಸಿಕ್ ನೀಡ್ ಅನ್ನುವಂಥದ್ದು ಅಂದರೆ ಇಂಟರ್ನೆಟ್. ಇತ್ತೀಚಿನ ಕಾಲಗಳಲ್ಲಿ ಇಂಟರ್ನೆಟ್ ಅನ್ನುವಂಥದ್ದು ಬಹಳಷ್ಟು ಜನರಿಗೆ ಬೇಕೇ ಬೇಕು. ಯಾಕೆಂದರೆ ಈ ಭದ್ರತಾ ವೈಫಲ್ಯವನ್ನು ತಡೆಗಟ್ಟಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮೊಬೈಲ್ ಫೋನ್ ಬಳಕೆ, ಜೊತೆಗೆ ಹೊರಗಿನ ಜಗತ್ತಿನ ಜೊತೆ ಕಾಂಟ್ಯಾಕ್ಟ್ ಇಡುವಂತಹ ಒಂದು ವ್ಯವಸ್ಥೆ ಏನಿದೆ, ಇಂಟರ್ನೆಟ್ ವ್ಯವಸ್ಥೆಯ ಮೂಲಕ, ಮೊಬೈಲ್ ಫೋನ್ಗಳ ವ್ಯವಸ್ಥೆಯ ಮೂಲಕ, ನೆಟ್ವರ್ಕ್ಗಳ ಮೂಲಕ, ಇದೆಲ್ಲವೂ ಕೂಡ ಬಂದ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಮ್ಮ ಇಲಾಖೆ ಮಾಡಿದ್ದು ಏನು ಅಂತ ಬಂದಾಗ ಅಲ್ಲಿ ಜಾಮರನ್ನು ಅಳವಡಿಸಿರುವಂಥದ್ದು. ಜಾಮರನ್ನು ಅಳವಡಿಸಿದಾಗ ಆಗಿರುವಂಥದ್ದು ಇಷ್ಟೇ, ಎಲ್ಲವೂ ಕೂಡ ಜಾಮ್ ಆಗಿ ಹೋಗಿದೆ. ಎಲ್ಲವೂ ಜಾಮ್ ಆಗಿ ಹೋಗಿ ಜಾಮರನ್ನು ಅಳವಡಿಸಿದಂತಹ ಕಾರಣ ಆ ಭಾಗದ ಜನರು, ಅಂದರೆ ಅಲ್ಲಿ ಬಹಳಷ್ಟು ಒಂದು ಕಡೆ ಜೈಲ್ ರೋಡ್ ಬರುತ್ತೆ, ಇನ್ನೊಂದು ಕಡೆ ಆ ಭಾಗದಲ್ಲಿ PVS ಭಾಗದಲ್ಲೂ ಕೂಡ ಬರುತ್ತೆ, ಜೊತೆಗೆ ಆ ಭಾಗದಲ್ಲಿ ಕೊಡಿಯಲ್ ಬೈಲ್ ಕೂಡ ಬರುತ್ತೆ. ಈ ಭಾಗದ ಜನರು, ಅಲ್ಲಿ ಸಾವಿರಾರು ಜನರು ಅಲ್ಲಿ ವಾಸಿಸ್ತಾ ಇದ್ದಾರೆ. ಎಲ್ರಿಗೂ ಕೂಡ ಒಂದು ತಿಂಗಳಿಂದ ಬಹಳಷ್ಟು ಕಷ್ಟ ಆಗ್ತಾ ಇದೆ. ಬಹಳಷ್ಟು ಸಂಕಷ್ಟವನ್ನು ಆ ಭಾಗದ ಜನರು ಅನುಭವಿಸ್ತಾ ಇದ್ದಾರೆ. ಯಾಕಂದರೆ ಸಣ್ಣ ಪುಟ್ಟ ಕೆಲಸಕ್ಕೂ ಕೂಡ ಪರದಾಡಬೇಕು. ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಸಣ್ಣ ಪುಟ್ಟ ಕೆಲಸಕ್ಕೂ ಕೂಡ ಮೊಬೈಲ್ ಬೇಕು, ಜೊತೆಗೆ ನೆಟ್ವರ್ಕ್ಗಳು ಬೇಕು. ಮಕ್ಕಳ ಪ್ರಾಜೆಕ್ಟಿಂದ ಹಿಡಿದು ಪ್ರತಿಯೊಬ್ಬರು ವರ್ಕ್ ಫ್ರಮ್ ಹೋಮಿಂದ ಹಿಡಿದು ಅವರ ಕೆಲಸ ಕಾರ್ಯಗಳಿಂದ ಹಿಡಿದು ಪ್ರತಿಯೊಂದು ಆರ್ಡರ್ಗಳಿಂದ ಹಿಡಿದು ಜನಜೀವನ ಆ ರೀತಿಯಾಗಿ ಹೋಗಿದೆ ಇಂಟರ್ನೆಟ್ಟಿಂದ. ಸೊ ಇದು ಜಾಮರ ಹಾಕಿಕೊಂಡು ಆ ಭಾಗದ ಜನರು ಬಹಳಷ್ಟು ಕಷ್ಟವನ್ನು ಅನುಭವಿಸಿದ ಪರಿಸ್ಥಿತಿ. ನಾಟ್ ಓನ್ಲಿ ಅಲ್ಲಿರುವಂತಹ ಮನೆಗಳಿಗೆ, ನಿವಾಸಿಗಳಿಗೆ ಮಾತ್ರ ಅಲ್ಲ, ಅಲ್ಲಿ ಬಹಳಷ್ಟು ಆಫೀಸ್ಗಳಿವೆ, ಪ್ರತಿಷ್ಠಿತ ಆಫೀಸ್ಗಳು ಕಾರ್ಯನಿರ್ವಹಿಸ್ತಾ ಇದೆ, ವಾಣಿಜ್ಯ ಸಂಸ್ಥೆಗಳು ಕಾರ್ಯನಿರ್ವಹಿಸ್ತಾ ಇದೆ. ಎಲ್ಲದಕ್ಕೂ ಕೂಡ ಈ ಒಂದು ಜಾಮರ್ ಬಹಳಷ್ಟು ಸಂಕಷ್ಟವನ್ನು ಅನುಭವಿಸ್ತಾ ಇದೆ. ಸೊ ಹಾಗಿದ್ದಾಗ ಆ ಭಾಗದ ಜನರು ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿರುವಂತಹ ಜಿಲ್ಲಾಡಳಿತ, ಜೊತೆಗೆ ಗೃಹ ಇಲಾಖೆ, ಜೊತೆಗೆ ಪೊಲೀಸ್ ಇಲಾಖೆಯ ಮೇಲೆ ಬಹಳಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಏನಾಗಿದೆ, ಏನು ಕತೆ, ಕಂಪ್ಲೀಟ್ ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊಂಬನ್ನಿ. ಜಾಮರ್ನಿಂದ ಜಾಮ್ ಆಯ್ತು ಜನರ ಮೊಬೈಲ್.
ವ್ಯಾಪಾರ ವಹಿವಾಟಿಗೂ ಸಿಗುತ್ತಿಲ್ಲ ಡಿಜಿಟಲ್ ಸೇವೆ. ಭದ್ರತಾ ಲೋಪ ಸರಿಪಡಿಸದೆ ಸಾರ್ವಜನಿಕರಿಗೆ ಕಿರಿಕಿರಿ. ಮಂಗಳೂರು ಜಿಲ್ಲಾ ಕಾರಾಗೃಹ ಅತ್ಯಂತ ಸೂಕ್ಷ್ಮ ಕಾರಾಗೃಹಗಳಲ್ಲಿ ಒಂದಾಗಿದ್ದು, ಇಲ್ಲಿರೋ ಕೈದಿಗಳಿಗೆ ಎ ಮತ್ತು ಬಿ ಅಂತ 2 ಬ್ಯಾರಕ್ ಮಾಡಲಾಗಿದೆ. ಇದು ಕೈದಿಗಳ ಭೇಟಿಗೆ ಬರುವವರನ್ನ ಹಾಗೂ ಅವರು ತಂದ ವಸ್ತುಗಳನ್ನ ಸ್ಕ್ಯಾನಿಂಗ್ ಮಾಡುವ ವ್ಯವಸ್ಥೆ ಕೂಡ ಇಲ್ಲಿದೆ. ಹೀಗಾಗಿ ಭದ್ರತಾ ಸಿಬ್ಬಂದಿಯನ್ನ ದಾಟಿ ಯಾವುದೇ ವಸ್ತು ಜೈಲಿನ ಒಳ ಸೇರುವುದು ಅಸಾಧ್ಯವಾದ ಮಾತು. ಆದ್ರೆ ಇಷ್ಟೆಲ್ಲ ಭದ್ರತೆ ಇದ್ರೂ ಕೂಡ ಮಂಗಳೂರು ಜಿಲ್ಲಾ ಕಾರಾಗೃಹದ ಒಳಗೆ ಮೊಬೈಲ್, ಸಿಮ್ ಕಾರ್ಡ್, ಗಾಂಜಾ, ಬೀಡಿ, ಸಿಗರೆಟ್ ಎಲ್ಲವೂ ಕೂಡ ಪೂರೈಕೆ ಮಾಡಲಾಗ್ತಾ ಇದೆ. ಮೊಬೈಲ್ ಬಳಸಿ ಜೈಲು ಒಳಗಡೆಯಿಂದಲೇ ಹೊರಗಡೆ ತಮ್ಮ ಕೆಲಸ ಮಾಡಿಸಿಕೊಳ್ಳೋ ಖತರ್ನಾಕ್ ರೌಡಿಗಳು ಇಲ್ಲಿದ್ದಾರೆ. ಆದ್ರೆ ಇಷ್ಟೆಲ್ಲ ಭದ್ರತೆಯ ನಡುವೆ ಅವರಿಗೆ ಮೊಬೈಲ್ ಹಾಗೂ ಸಿಮ್ ಕಾರ್ಡ್ ಹೇಗೆ ಸಿಗುತ್ತದೆ ಅನ್ನೋದು ನಿಗೂಢವಾಗಿರುವ ವಿಚಾರ. ಹಾಗಂತ ಮೊಬೈಲ್ ಜೈಲು ಒಳಗೆ ಹೋಗದಂತೆ ನಿಯಂತ್ರಣ ಮಾಡಬೇಕಾದ ಕಾರಾಗೃಹ ಇಲಾಖೆ ಇಲ್ಲಿ ಜಾಮರ್ ಹಾಕಿ ಜನರಿಗೆ ಸಮಸ್ಯೆ ತಂದೊಡ್ಡಿದೆ. ಹಲವಾರು ವರ್ಷಗಳಿಂದ ಈ ಜಾಮರ್ ಇತ್ತಾದ್ರೂ ಕೈದಿಗಳು ಇದನ್ನ ಹಾಳು ಮಾಡಿದ್ದರು. ಆದ್ರೆ ಇತ್ತೀಚೆಗೆ ಹೊರಗಡೆಯಿಂದ ಗಾಂಜಾ ಎಸೆದ ಪ್ರಕರಣ ಬೆಳಕಿಗೆ ಬಂದ ಬಳಿಕ ಮತ್ತೆ ಪವರ್ಫುಲ್ ಆಗಿರುವ ಮತ್ತೊಂದು ಜಾಮರ್ ಅಳವಡಿಸಲಾಗಿದೆ. ಮೊಬೈಲ್ ಅನ್ನು ಒಳಗೆ ಹೋಗಿ ಬಿಡುವುದೇ ನಮ್ಮ ತಪ್ಪು, ಮತ್ತೆ ಸುತ್ತಮುತ್ತಲಿದ್ದ ಸಾರ್ವಜನಿಕರಿಗೆ ನಮ್ಮ ತಪ್ಪು, ಶಿಕ್ಷೆ ಅವರಿಗೆ. ಈಗ ಜಾಮರಿಗೂ ಹಿಂದಿನ ಜಾಮರು ಸ್ವಲ್ಪ ಹೊರಕಾಗ್ತಾ ಇಲ್ಲ, ಗೊತ್ತಿರಲಿಲ್ಲ. ಅದಕ್ಕೆ ಇವರು ಕೊಂಡೋಗಿ ಉಪ್ಪು ಹಾಕಿ ಈಗ ಹೊಸ ಜಾಮರು ಹಾಕಿದ್ರು, ಅದನ್ನು ರಿಪೇರಿ ಮಾಡಿದರು. ರಿಪೇರಿ ಮಾಡಿದ ಮೇಲೆ ಸುತ್ತಮುತ್ತಲಿದ್ದವರಿಗೆ ತೊಂದರೆ ಆಗಿದೆ. ಅದಕ್ಕೆ ನಾನು ಇದು ನಿಮ್ಮ ಪತ್ರಿಕೆಯಲ್ಲಿ ಬಂದ ಮೇಲೆ ಐ ಹ್ಯಾವ್ ಕಾಂಟ್ಯಾಕ್ಟೆಡ್ ದಿ ಮಿನಿಸ್ಟರ್ ಮಾಡಿ ಅವರಿಗೆ ಹೇಳಿದ್ದೇನೆ, ತಪ್ಪು ಮಾಡಿದವರಿಂದ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು, ಇದನ್ನು ಶುಡ್ ಬಿ ಕಂಟ್ರೋಲ್ಡ್. ಜೈಲಿನಲ್ಲಿ ಇರುವ ಎಲ್ಲಾ ಭದ್ರತೆಯನ್ನ ಭೇದಿಸಿ ಮೊಬೈಲ್ ಜೈಲಿನ ಒಳಗೆ ಹೋಗುವುದು ಹೇಗೆ ಅನ್ನೋದು ಇನ್ನೂ ಗೊತ್ತಾಗಿಲ್ಲ. ಹಾಗಂತ ಜೈಲಿನಲ್ಲಿ ಇರುವ ಕೆಲವು ಕೈದಿಗಳು ಮಾತ್ರ ಕೆಲವೊಂದು ಸಮಯದಲ್ಲಿ ಮೊಬೈಲ್ ಬಳಸಿ ಬಳಿಕ ಅದನ್ನ ಅಡಗಿಸಿಡ್ತಾರೆ. ಅಂತಹ ಕೈದಿಗಳು ಯಾರು ಅನ್ನೋದು ಜೈಲಿನ ಭದ್ರತಾ ಸಿಬ್ಬಂದಿಗೂ ಗೊತ್ತಿಲ್ಲದ ವಿಚಾರವೇನಲ್ಲ. ಆದ್ರೆ ಮೊಬೈಲ್ ವಶಕ್ಕೆ ಪಡೆಯದೆ ಜಾಮರ್ ಹಾಕಿ ಸಿಗ್ನಲ್ ಸಿಗದಂತೆ ಮಾಡುವ ಮೂಲಕ ಇದಕ್ಕೆ ಬ್ರೇಕ್ ಹಾಕುವ ಪ್ರಯತ್ನ ಮಾಡಿದ್ದಾರೆ. ಇದೀಗ ಹೊಸದಾಗಿ ಅಳವಡಿಸಿರುವ ಜಾಮರ್ ಹಿಂದಿನ ಜಾಮರ್ಗಿಂತಲೂ ಪವರ್ಫುಲ್ ಆಗಿದೆ. ಈ ಕಾರಣದಿಂದ ಜೈಲಿನ ಸುತ್ತಮುತ್ತಲಿನ ಸುಮಾರು 1 ಕಿಲೋಮೀಟರ್ ದೂರದಲ್ಲಿ ಯಾವುದೇ ಮೊಬೈಲ್ ವರ್ಕ್ ಆಗ್ತಾ ಇಲ್ಲ. ವ್ಯಾಪಾರ ಸ್ಥಳಗಳಲ್ಲಿ ಡಿಜಿಟಲ್ ಪೇಮೆಂಟ್ ಮಾಡಲು ಕೂಡ ಸಾಧ್ಯವಾಗ್ತಾ ಇಲ್ಲ. ಈ ಸಮಸ್ಯೆ ಬಗ್ಗೆ ಗೃಹ ಸಚಿವರಿಗೆ, ಬಂಧಿಕಾರೆ ಇಲಾಖೆಯ ಅಧಿಕಾರಿಗಳಿಗೆ ದೂರು ನೀಡಿದ್ರೂ ಯಾವುದೇ ಪ್ರಯೋಜನ ಆಗಿಲ್ಲ ಅಂತ ಜನರು ಆರೋಪಿಸಿದ್ದಾರೆ. ತುಂಬ ಕಷ್ಟ, ಯಾವುದು ಸಿಕ್ಕುವುದಿಲ್ಲ, ಫೋನ್ ಪೇ ಸಿಕ್ಕುವುದಿಲ್ಲ, ಗೂಗಲ್ ಸಿಕ್ಕುವುದಿಲ್ಲ, ನೆಟ್ವರ್ಕಲ್ಲಿ ತುಂಬ ಕಷ್ಟ ಆಗಿದೆ. ನನಗೆ ಮಾತ್ರ ಅಲ್ಲ, ಇಲ್ಲಿ ಸುತ್ತಮುತ್ತ ಇರುವ ಮನೆಗಳಿಗೆ ತುಂಬ. ಆದರೆ ಕೇಳುವಾಗ ಒಳಗೆ ಜೈಲಿನ ಒಳಗಿರುವವರಿಗೆ ಮೊಬೈಲ್ ಸಿಗ್ತದಂತೆ. ಅದು ಹೇಗೆ ಆಗ್ತದೆ ಅಂತ ನನಗೆ ಗೊತ್ತಿಲ್ಲ. ಅವರಿಗೆ ಒಳಗಿಂದ ಎಲ್ಲ ಹೇಗೆ ಯಾವ ಮೊಬೈಲ್ ನೆಟ್ವರ್ಕಲ್ಲಿ ಮಾತಾಡ್ತಾರೆ ಗೊತ್ತಿಲ್ಲ. ಆದರೆ ನಮಗೆ ನೆರೆಕರೆಯವರಿಗೆ ತುಂಬ ಕಷ್ಟ ಆಗಿದೆ. ಯಾಕಂದರೆ ಇವರು ಮೊದಲು ಸ್ವಲ್ಪ ಕಮ್ಮಿ ಇತ್ತು, ಈಗ ಇನ್ನೂ ಹೆಚ್ಚಿಗೆ ಮಾಡಿದ್ದಾರೆ ಜಾಮರ್ ಹಾಕಿ. ಅವರಿಗೆ ಒಳಗೆ ಬೇಕಾದ ಗಾಂಜಾ ಅದನ್ನೆಲ್ಲ ಬಿಸಾಡ್ತಾರೆ ಅಂತೇಳಿ ಅವರು ನೆಟ್ವರ್ಕನ್ನು ನಾವು ಬಂದ್ ಮಾಡಿ ಏನು ಪ್ರಯೋಜನ? ಅವರು ಸರಿಯಾಗಿ ನೋಡಿಕೊಳ್ಬೇಕು. ಪೊಲೀಸವರಿದ್ದಾರೆ, ಅವರು ಬೇಕಾದ ಒಳಗೆ ಹೋಗುವಂಥವರಿಗೆ ಏನು ಕಿಸೆಯಲ್ಲಿ ಇರುವಾಗ ಅದನ್ನು ಮೊಬೈಲಿಗೆ ಹೋಗೋದಾಗಿ ಅವರಿಗೆ ಚಿಕ್ಕದಾಗಿ ನೋಡಿಕೊಳ್ಬೇಕು. ಅದು ಬಿಟ್ಟು ಇವರು ಪಬ್ಲಿಕ್ಕಿಗೆ ಇಷ್ಟು ತೊಂದರೆ ಕೊಟ್ಟು ಎಷ್ಟು ಅನ್ಯಾಯ ಆಗ್ತದೆ, ನಮಗೆ ಜನರಿಗೆ ಸುತ್ತಮುತ್ತಲಿನವರಿಗೆ ಎಷ್ಟು ಅನ್ಯಾಯ ಆಗ್ತದೆ. ಜೈಲಿನಲ್ಲಿ ಭದ್ರತಾ ಲೋಪದ ಕಾರಣದಿಂದ ಮೊಬೈಲ್ ಕೈದಿಗಳ ಕೈ ಸೇರ್ತಾ ಇದೆಯಾದ್ರೂ ಇದರ ತೊಂದರೆ ಸಾರ್ವಜನಿಕರು ಅನುಭವಿಸುವಂತಾಗಿದೆ. ಜಾಮರ್ ಅಳವಡಿಸಿದ ಬಳಿಕ ವಿದ್ಯಾರ್ಥಿಗಳು ತಮ್ಮ ಪ್ರಾಜೆಕ್ಟ್ ಮುಗಿಸಲು ಹೆಣಗಾಡಿದ್ದಾರೆ. ವ್ಯಾಪಾರಿಗಳು, ಶಿಕ್ಷಕರು ಸೇರಿದಂತೆ ಎಲ್ಲರಿಗೂ ಇದು ಸಮಸ್ಯೆ ತಂದೊಡ್ಡಿದೆ. ಜೈಲು ಸ್ಥಳಾಂತರ ಆಗಲಿದೆ, ಬಳಿಕ ಎಲ್ಲವೂ ಸರಿಯಾಗಲಿದೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಆದ್ರೆ ಜೈಲು ಸ್ಥಳಾಂತರಕ್ಕೆ ಏನಿಲ್ಲ ಅಂದ್ರೂ 1-2 ವರ್ಷವಾದ್ರೂ ಬೇಕಾಗಿದ್ದು, ಅದುವರೆಗೆ ಜನರ ಸಮಸ್ಯೆ ಬಗೆಹರಿಯೋದು ಹೇಗೆ ಅನ್ನೋ ಬಗ್ಗೆ ಯಾರೂ ಉತ್ತರಿಸ್ತಾ ಇಲ್ಲ. ಜೈಲಿನ ಜಾಮರ್ ಸಮಸ್ಯೆ ಬಗೆಹರಿಸುವ ನಿಟ್ಟಿನಲ್ಲಿ ಜನಪ್ರತಿನಿಧಿಗಳು ಮುಂದಾಗಬೇಕು ಅನ್ನೋದು ಸ್ಥಳೀಯರ ಆಗ್ರಹವಾಗಿದೆ. ರವೀಶ್ ಮಾಡಿಲ, ನಮ್ಮ ಕುಡ್ಲ 24/7 ಮಂಗಳೂರು.
ಇದು ಜಾಮರ್ ಯಾವ ರೀತಿ ಜಾಮರ್ನ ಕಿರಿಕಿರಿ ಇದೆ ನಮ್ಮ ಮಂಗಳೂರು ಜಿಲ್ಲಾ ಕಾರಾಗೃಹದಿಂದ ಅನ್ನುವಂಥದ್ದು. ಯಾರೋ ಕೆಲವರು ಮಾಡ್ತಾ ಇರುವಂತಹ ತಪ್ಪು, ಕೆಲವರು ಮಾಡಿದಂತಹ ತಪ್ಪು, ಅವರಿಗೆ ಶಿಕ್ಷೆಯನ್ನು ನೀಡಬೇಕು, ಟೈಟ್ ಸೆಕ್ಯೂರಿಟಿ ಕೊಡಬೇಕು, ಭದ್ರತೆಯನ್ನು ನೀಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆ ಭಾಗದಲ್ಲಿ ವಾಸಿಸ್ತಾ ಇರುವಂತಹ ಜನರಿಗೆ, ಜೊತೆಗೆ ಅಲ್ಲಿ ವ್ಯಾಪಾರ ವಹಿವಾಟುಗಳನ್ನು ಮಾಡ್ತಾ ಇರುವಂತಹ ಸಂಸ್ಥೆಗಳಿಗೆ, ಆಫೀಸ್ಗಳಿಗೆ ಈ ರೀತಿ ಜಾಮರ್ಗಳನ್ನು ಹಾಕಿಕೊಂಡು ಕಷ್ಟ ಕೊಡುವಂಥದ್ದು ಎಷ್ಟು ಸರಿ ಅನ್ನುವಂತಹ ಪ್ರಶ್ನೆಗಳ ನಡುವೆ ಒಂದು ಮಾತು ಹೇಳ್ತಾರಲ್ಲ, ಯಾರಿಗೆ ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೆ ಹಾಕಿದ್ರಂತೆ. ಸೊ ಆ ರೀತಿ ಆಯಿತು ಈ ಕತೆ. ಸೊ ಯಾಕಂದರೆ ಯಾರೋ ಮಾಡಿದಂಥ ವಿಚಾರಕ್ಕೋಸ್ಕರ ಯಾರ್ಯಾರಿಗೂ ಶಿಕ್ಷೆ, ಯಾರ್ಯಾರಿಗೂ ಕಷ್ಟ. ಅಂದರೆ ಒಂದು ತಿಂಗಳಿಂದ ಆ ಭಾಗದ ಜನರು ಗೊತ್ತಿದೆ, ಇತ್ತೀಚಿನ ದಿನಗಳಲ್ಲಿ ಒಂದು ಜಾಮರ್ ಹಾಕಿದರೆ ಇಂಟರ್ನೆಟ್ನ, ಮೊಬೈಲ್ ಫೋನ್ನ ವಿಚಾರವಾಗಿ ಎಷ್ಟು ಸಮಸ್ಯೆಗಳನ್ನು ಅನುಭವಿಸ್ತಾರೆ ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಜಾನ್ ಚಂದ್ರನ್ ಅವರಿದ್ದಾರೆ, ಖ್ಯಾತ ವ್ಯಂಗ್ಯ ಚಿತ್ರರಚನೆಕಾರರು ಜಾನ್ ಚಂದ್ರನ್ ಸರ್. ಅಂದರೆ ಆ ಭಾಗದಲ್ಲೇ ಅವರ ಮನೆ ಇರುವಂಥದ್ದು, ಆ ಭಾಗದಲ್ಲಿ ಅವರು ವಾಸಿಸ್ತಾ ಇರುವಂಥದ್ದು. ಅವರು ಕೂಡ ಒಂದು ಕಾರ್ಟೂನಲ್ಲಿ ಒಂದು ಚಿತ್ರವನ್ನು ಮಾಡಿ ಹಾಕಿದ್ರು, ಅದು ಭಾಳಷ್ಟು ವೈರಲ್ ಆಗಿತ್ತು. ಯಾಕೆಂದರೆ ಅವರು ಕೂಡ ಈ ಒಂದು ಜಾಮರ್ನಿಂದ ಭಾಳಷ್ಟು ಕಷ್ಟವನ್ನು ಅನುಭವಿಸಿದ್ದಾರೆ. ಸೊ ಹಾಗಿದ್ದಾಗ ಅವ್ರ ಜೊತೆ ನೇರವಾಗಿ ನಾನು ಮಾತಾಡಬೇಕು. ಜಾನ್ ಚಂದ್ರನ್ ಅವರೇ, ನಮಸ್ತೆ ಸರ್. ನಮಸ್ತೆ. ಸದ್ಯ ಈ ಜಾಮರ್ನ ಕಿರಿಕಿರಿಯಿಂದ ಬಹುಶಃ ತಮ್ಮ ದೈನಂದಿನ ಕೆಲಸ ಕಾರ್ಯಗಳಿಗೆ ಬಹಳಷ್ಟು ಕಷ್ಟ ಆಗ್ತಾ ಇದೆ, ನಾಟ್ ಓನ್ಲಿ ಯು, ಬಹಳಷ್ಟು ಜನರಿಗೆ. ಸೊ ನೀವು ಒಂದು ತಿಂಗಳಿಂದಲೂ ಕೂಡ ಇದರಿಂದ ಬಹಳಷ್ಟು ಕಷ್ಟವನ್ನು ಅನುಭವಿಸ್ತಿದ್ದೀರಿ, ನನಗೂ ಕೂಡ ಹೇಳಿದಿರಿ ಬಹಳಷ್ಟು ಬಾರಿ. ಸೊ ಹಾಗಿದ್ದಾಗ ಈಗ ಒಂದು ಹಂತಕ್ಕೆ ಬರುವಲ್ಲಿ ಯಶಸ್ವಿಯಾಗಿದೆ. ಯಾಕೆಂದರೆ ಐವನ್ ಡಿಸೋಜ್ ಅವರು ಕೂಡ ಈ ಬಗ್ಗೆ ಮಾತಾಡಿದ್ದಾರೆ, MLC ಆಗಿ, ಜೊತೆಗೆ ಶಾಸಕರಾಗಿ ವೇದವ್ಯಾಸ್ ಕಾಮತ್ ಅವರು ಕೂಡ ಮಾತಾಡಿದ್ದಾರೆ. ಜೊತೆಗೆ ಈ ಬಗ್ಗೆ ಸರಿಯಾಗಿರುವಂಥ ಕ್ರಮವನ್ನು ತೆಗೆದುಕೊಳ್ಬೇಕು, ಆ ಭಾಗದ ಜನರಲ್ಲಿ ಈ ಸಮಸ್ಯೆ ಆಗ್ತಾ ಇದೆ, ಸಮಸ್ಯೆಯಿಂದ ಅವರಿಗೆ ಮುಕ್ತಿ ನೀಡಬೇಕು ಅನ್ನೋ ನಿಟ್ಟಿನಲ್ಲಿ ಧ್ವನಿಯನ್ನು ಎತ್ತಾ ಇದ್ದಾರೆ. ಏನು ಸರ್, ಏನು ಹೇಳ್ತೀರಿ, ಯಾವ ರೀತಿ ಸಮಸ್ಯೆಗಳು ತಮಗೆ ಆಗಿತ್ತು? ಫಸ್ಟ್ ರಿಯಾಕ್ಷನ್ ಸರ್. ಈಗ ಸದ್ಯಕ್ಕೆ ನಮಗೆ ಸಾಧಾರಣ ಒಂದು 15-20 ದಿವಸದಿಂದ ಈ ಒಂದು ಸಮಸ್ಯೆ, ಮೊಬೈಲ್ ಬಳಸಲಿಕ್ಕೆ ಆಗ್ತಾ ಇಲ್ಲ, ನೆಟ್ವರ್ಕ್ ಇರುವುದಿಲ್ಲ, ಇಂಟರ್ನೆಟ್ ಬಳಸಲಿಕ್ಕೆ ಆಗ್ತಾ ಇಲ್ಲ. ಮುಖ್ಯವಾಗಿ ಈಗ ಸದ್ಯಕ್ಕೆ ನಾವು ನೋಡುವಾಗ ಲ್ಯಾಂಡ್ ಫೋನ್ ಯಾರ ಹತ್ರನೂ ಇಲ್ಲ. ಹೌದು, ಮೊದಲಾದ್ರೆ ಲ್ಯಾಂಡ್ ಫೋನ್ ಅಲ್ಲಿ ನಾವು ಸಂಪರ್ಕ ಮಾಡ್ಲಿಕ್ಕೆ ಸಾಧ್ಯ ಆಗ್ತಿತ್ತು. ಆದ್ರೆ ಈಗ ಲ್ಯಾಂಡ್ ಫೋನ್ ಇಲ್ಲದಿರೋದ್ರಿಂದ ಎಲ್ಲರ ಹತ್ರ ಮೊಬೈಲ್ ಅನ್ನೇ ನಾವು ಆಶ್ರಯಿಸಿದ್ದೇವೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ನಾವು ಮನೆಯಿಂದ ಹೊರಗೆ ಇದ್ದಾಗ ಮನೆಯಲ್ಲಿ ಪ್ರಾಯಸ್ಥರಿದ್ದಾರೆ, ಏನೋ ಒಂದು ಎಮರ್ಜೆನ್ಸಿಗೆ ನಾವು ಅವರನ್ನ ಸಂಪರ್ಕಿಸಬೇಕಾಗ್ತದೆ, ಅಥವಾ ಮನೆಯಲ್ಲಿರ್ತಕ್ಕಂಥವ್ರ ಪ್ರಾಯಸ್ಥರು ಕೂಡ ಎಮರ್ಜೆನ್ಸಿಗೆ ನಮಗೆ ಸಂಪರ್ಕ ಮಾಡ್ಲಿಕ್ಕೆ ಹೋದಾಗ ಇಂತಹ ಸಂದರ್ಭಗಳು ಬಂದಿದೆ. ಆಗ ನಮಗೆ ಮೊಬೈಲ್ ನೆಟ್ವರ್ಕ್ ಸಿಗದೆ ಸಂಪರ್ಕ ಸಾಧಿಸ್ಲಿಕ್ಕೆ ಆಗದೆ ಸಮಸ್ಯೆಗಳಾಗಿರುವಂತದನ್ನು ನಾವು ಕಾಣಬಹುದಾಗಿದೆ. ಹಾಗಾಗಿ ಇಂಥ ಒಂದು ಸಮಸ್ಯೆಯನ್ನು ಆದಷ್ಟು ಬೇಗ ಪರಿಹರಿಸಬೇಕು. ಯಾಕಂತ ಹೇಳಿದ್ರೆ ಒಳಗಡೆ ಇರ್ತಕ್ಕಂತ ಕೈದಿಗಳೇನಿದ್ದಾರೆ 200-300 ಜನ ಇರ್ತಿರ್ಬಹುದು ಗರಿಷ್ಠ ಅಂತ ಹೇಳಿದ್ರೆ, ಅವರ ಅವರಲ್ಲಿ ಇರುವಂತವರಲ್ಲಿ ಯಾರಿಗೆ ಮೊಬೈಲ್ ಇದೆ ಅಂತ ಹೇಳಿ ಕಂಡು ಹಿಡಿದು ಅದನ್ನು ನಿವಾರಿಸಲಿಕ್ಕೆ ಹೊರತು ಹೊರಗಡೆ ಇರುವಂತವರಿಗೆ ಶಿಕ್ಷೆ ಆಗ್ಬಾರ್ದು. ನಿರಪರಾಧಿಗಳಿಗೆ ಇವತ್ತು ಶಿಕ್ಷೆ ಕೊಟ್ಟಿದ್ದಾರೆ ಅಂತೇಳಿ ಅನಿಸ್ತಾ ಇದೆ. ಹಾಗಾಗಿ ಮತ್ತೊಮ್ಮೆ ಹೇಳ್ತಾರೆ, ಇದು ಬರೀ ಮಂಗಳೂರಿಗೆ ಅಂತ ಹೇಳಿ ಅಲ್ಲ, ರಾಜ್ಯದ ಬೇರೆ ಜೈಲುಗಳಲ್ಲಿ ಕೂಡ ಜಾಮರ್ ಅಳವಡಿಸಿದ್ದಾರೆ ಅಂತ ಹೇಳ್ತಾರೆ. ಇಲಾಖೆ ಆ ರೀತಿ ಸ್ಪಷ್ಟೀಕರಣ ಕೊಡಬಹುದು. ಆದ್ರೆ ಮಂಗಳೂರಿನಂತಹ ಸಿಟಿಯ ಮಧ್ಯಭಾಗದಲ್ಲಿ ಪ್ರಾಯಶಃ ಯಾವ ನಗರದಲ್ಲೂ ಜೈಲು ಇರ್ಲಿಕ್ಕಿಲ್ಲ. ನಿಜ. ರಾಜ್ಯದ ಬೇರೆ ಕಡೆಗಳಿಗೆ ನಾವು ಹೋಲಿಸಿದ್ರೆ, ಉದಾಹರಣೆಗೆ ಬೆಂಗಳೂರಿನ ಪರಪ್ಪನ ಅಗ್ರಹಾರ ತೆಗೆದುಕೊಳ್ಳೋದಾದ್ರೆ ಅದು ನಗರದಿಂದ ಹೊರವಲಯದಲ್ಲಿದೆ. ಅಲ್ಲಿ ಜಾಮರ್ ಅಳವಡಿಸಿದ್ರು ಕೂಡ ಸುತ್ತಲ ಜನರಿಗೆ ಏನು ಸಮಸ್ಯೆ ಆಗ್ಲಿಕ್ಕಿಲ್ಲ. ಆದ್ರೆ ಮಂಗಳೂರು ನಗರದ ಒಂದು ಜೈಲನ್ನು ನೀವು ಗಮನಿಸುವಾಗ ಕೊಡಿಯಾಲ್ ಅಂತ ಹೇಳಿ ಮಂಗಳೂರು ನಗರದ ಪ್ರಮುಖ ಸ್ಥಳ, ಹೃದಯ ಭಾಗ. ಅಕ್ಕಪಕ್ಕದಲ್ಲಿ ಕಾಲೇಜುಗಳಿವೆ, ಶೈಕ್ಷಣಿಕ ಸಂಸ್ಥೆಗಳಿದ್ದಾವೆ, ಆಸ್ಪತ್ರೆಗಳಿದ್ದಾವೆ, ಸಾಕಷ್ಟು ವಾಣಿಜ್ಯ ಮಳಿಗೆಗಳಿರ್ತಕ್ಕಂಥ. ಇವತ್ತು ಎಲ್ಲ ಗೂಗಲ್ ಪೇ ಅಲ್ಲಿ ಅಥವಾ ಎಲ್ಲ ಮೊಬೈಲ್ಗಳಲ್ಲಿ ವ್ಯವಹಾರ ನಡೀತಿರುವಂತಹ ಸಂದರ್ಭಗಳಲ್ಲಿ ಸಾಕಷ್ಟು ಸಮಸ್ಯೆಗಳಾಗಿದೆ. ಆದ್ರೂ ಇವೆಲ್ಲ ಸಮಸ್ಯೆಗಳು ಇದ್ರೂ ಕೂಡ ಜೈಲಾಧಿಕಾರಿಗಳು ಇಷ್ಟು ದಿವಸ ಅದನ್ನು ಯಾಕೆ ಮುಂದೆ ಕೊಂಡೋಗ್ತಾ ಇದ್ದಾರೆ ಅನ್ನುವಂಥದ್ದು ಆಶ್ಚರ್ಯ ಆಗ್ತಾ ಇದೆ. ಕಾರಣ ಅಂತ ಹೇಳಿದ್ರೆ ಸೆಕ್ಯೂರಿಟಿ ಕಾರಣಕ್ಕೂ ಕೂಡ ಜೈಲು ನಗರದ ಮಧ್ಯದಲ್ಲಿರುವಂತದ್ದು ಒಂದು ದೊಡ್ಡ ತಪ್ಪು, ಸೆಕ್ಯೂರಿಟಿ ಕಾರಣಗಳಿಗೆ. ಯಾಕಂತ ಹೇಳಿದ್ರೆ ಒಂದು ಜಾಮರ್ನಿಂದಾಗಿ ಇವಾಗ ನಮಗೆ ಸಮಸ್ಯೆ ಆಗಿದೆ. ಸೆಕ್ಯೂರಿಟಿ ಕಾರಣ ಯಾಕಂತ ಹೇಳಿದ್ರೆ ವಿಚಾರಣಾಧೀನ ಕೈದಿಗಳನ್ನು ಇಲ್ಲಿಂದ ಕರ್ಕೊಂಡು ಹೋಗ್ಬೇಕಾದ್ರೆ ಅಥವಾ KSRTC ಬಸ್ ಸ್ಟ್ಯಾಂಡ್ ಅಲ್ಲಿ ಬಂದು ಇಲ್ಲಿ ನಮ್ಮ PVS ಬಳಿ ಇಳಿದು ಅವ್ರ ಜೈಲಿಗೆ ಕರ್ಕೊಂಡು ಹೋಗ್ತಾರೆ ಪೊಲೀಸ್ನವರು. ಆ ಸಂದರ್ಭದಲ್ಲಿ ಒಬ್ಬ ಕೈದಿ ತಪ್ಪಿಸ್ಕೊಳ್ಲಿಕ್ಕೆ ನೋಡಿ ಒಬ್ಬ ಪೊಲೀಸ್ ಫೈರಿಂಗ್ ಆದದ್ದು ಕೂಡ ಇದೆ ಮುಖ್ಯ ರಸ್ತೆಯಲ್ಲಿ MG ರೋಡ್ ನಲ್ಲಿ. ಇಂಥ ಘಟನೆ ನಡೆದಿದ್ದು ಕೆಲ ವರ್ಷಗಳ ಹಿಂದೆ. ಹಾಗಾಗಿ ನಾವು ಇದನ್ನೆಲ್ಲ ಯೋಚಿಸುವಾಗ ಇಂಥ ಒಂದು ಪ್ರೈಮ್ ಲೊಕೇಶನ್ ಅಲ್ಲಿ ಜೈಲ್ ಇರುವುದು ನಿಜಕ್ಕೂ ಸರಿಯಾದ ವ್ಯವಸ್ಥೆ ಅಲ್ಲ. ಹಾಗಾಗಿ ಇನ್ನೇನು
ದೂರದಲ್ಲಿ ಆಗ್ತದೆ ಅನ್ನುವಂತ ಮಾಹಿತಿ ಇದೆ. ಆದ್ರೆ ಆದಷ್ಟು ಬೇಗ ನಮಗೆ ಜಾಮರ್ನಿಂದ ಮುಕ್ತಿನ ಕೊಡಬೇಕು. ವಿಶೇಷವಾಗಿ ಒಂದು 9 ವರ್ಷಗಳ ಹಿಂದೆ ಇಂಥ ಒಂದು ಘಟನೆ ನಡೆದಿತ್ತು. ಜೈಲಿಗೆ ಜಾಮರ್ ಹಾಕಿದ್ರು 9 ವರ್ಷಗಳ ಹಿಂದೆ 2016ರಲ್ಲಿ. ಆ ನಂತರ ಇದೇ ರೀತಿಯ ಸಮಸ್ಯೆ ಎಲ್ಲ ಆಯ್ತು, ಪ್ರತಿಭಟನೆ ಅದು ಇದು ಅಂತ ಹೇಳಿ ಹೇಳುವಾಗ ಮತ್ತೆ ಸ್ವಲ್ಪ ಸಮಯಕ್ಕೆ ಆ ಸಮಸ್ಯೆ ದೂರ ಆಯ್ತು. ಮತ್ತೆ ಈಗ ಕಾಣಿಸ್ಕೊಂಡಿದೆ ಸಾಕಷ್ಟು. ಆದ್ರೆ ಒಳಗಡೆ ಹೇಗೆ ಹೋಗ್ತದೆ, ಜೈಲು ಒಳಗಿರೋದು ಇರುವಂತವರಿಗೆ ಮೊಬೈಲ್ ಹೇಗೆ ಹೋಗ್ತದೆ ಅನ್ನೋದನ್ನ ಕಂಡುಹಿಡಿಬೇಕು. ಅವರು ನಾನು ಮೊದಲೇ ಹೇಳಿದಾಗೆ ಒಳಗಡೆ ಇರತಕ್ಕಂತ ಸೆಲ್ಗಳನ್ನ ಪರಿಶೀಲಿಸಲಿ, ಅಲ್ಲಿ ಡಿಟೆಕ್ಟರ್ ಗಳನ್ನ ಹಿಡಿದು ಯಾರ ಬಳಿ ಮೊಬೈಲ್ ಇದೆ ಅಂತ ಹೇಳಿ ನೋಡ್ಲಿ, ಅಥವಾ ಜೈಲಿನ ಗೋಡೆ ಧರೆಯನ್ನ ಎತ್ತರಕ್ಕೆ ಏರಿಸ್ಲಿ, ಅಥವಾ ನೆಟ್ ಹಾಕ್ಲಿ. ಹೊರಗಡೆಯಿಂದ ಬಿಸಾಡ್ತಾರೆ. ಇವಾಗ ಮೊನ್ನೆ ಕೆಲವು ಘಟನೆ ನಡೆಯಿತು, ಹೊರಗಡೆಯಿಂದ ದಾರಿಗೆ ಹೊರಗೆ ಬಿಸಾಡ್ತಾರೆ ಅಂತ ಹೇಳಿ ದಾರಿಯಿಂದ. ಯಾಕಂದ್ರೆ ಪ್ರೈಮ್ ರೋಡ್ ಅಲ್ಲಿ ಪಾಸ್ ಆಗ್ತದೆ, ಜೈಲ್ ರೋಡ್ ಅನ್ನುವಂಥದ್ದು ಪ್ರಮುಖ ರಸ್ತೆ. ಅಲ್ಲಿ ಇವಾಗ ಪರಿಸ್ಥಿತಿ ಹೇಗೆ ಅಂತ ಹೇಳಿದ್ರೆ, ಪೊಲೀಸರು ಹೊರಗಡೆ ಸುಡು ಬಿಸಿಲಿನಲ್ಲಿ ಅಥವಾ ಮಳೆಗಾಲದಲ್ಲಿ ಇವತ್ತು ಅವರು ಕಾವಲು ಕಾಯುವಂತ ಪರಿಸ್ಥಿತಿ ಬಂದಿದೆ. ಹಾಗಾಗಿ ಆದಷ್ಟು ಬೇಗ ಈ ಜಾಮರನ್ನ ಇದರಿಂದ ತೆಗಿಬೇಕು. ಹಾಗೇನೆ ಜೈಲನ್ನ ಬೇರೆ ಕಡೆಗೆ ವರ್ಗಾಯಿಸಬೇಕು ಆದಷ್ಟು ಬೇಗ ಅಂತೇಳಿ ನಮ್ಮ ಈ ಪರಿಸರದಲ್ಲಿ, ಇದು ನಾನು ಹೇಳುವಂತ ಮಾತಲ್ಲ, ಪರಿಸರದ ಬಹುತೇಕ ಜನರು ಸಮಸ್ಯೆಯನ್ನ ಅನುಭವಿಸಿ ಹೇಳ್ತಿರುವಂತ ಒಂದು ವಿಷಯ ಇದು. ಸರ್, ಈಗ ಇದು ಎಷ್ಟು ವ್ಯಾಪ್ತಿವರೆಗೆ ಜಾಮರ್ನಿಂದ ಸಮಸ್ಯೆ ಉಂಟಾಗ್ತಾ ಇದೆ? ಯಾಕಂದ್ರೆ ಸಾಧಾರಣ ಇವಾಗ ನಮ್ಮ ಲೈಟ್ ಹೌಸ್ ಹಿಲ್ ವರೆಗೆ ಇದರ ವ್ಯಾಪ್ತಿ ಇದೆ. ಯಾಕಂತ ಹೇಳಿದ್ರೆ ಲೈಟ್ ಹೌಸ್ ಹಿಲ್ ಅಲ್ಲಿ ಒಬ್ರು ಕ್ಯಾಂಟೀನ್ ನಡೆಸುವಂತವರು ಜಿಪೇ ಆಗ್ತಾ ಇಲ್ಲ, ಯಾರು ಇಲ್ಲಿ ಬಂದು ಜಿಪೇ ನಾವು ವರ್ಕ್ ಮಾಡಿದಾಗ ನಡೀತಾ ಇಲ್ಲ ಅನ್ನುವಂತ ದೂರನ್ನು ಹೇಳಿದ್ರು. ಹಾಗಾಗಿ ಸಾಧಾರಣ ಈ ಕಡೆಯಿಂದ ಸಾಯ್ಬಿನ್ ಕಾಂಪ್ಲೆಕ್ಸ್ ವರೆಗೆ 1 ಕಿಲೋಮೀಟರ್ ರೇಡಿಯಸ್ ಅಂತ ಹೇಳಿ ಹೇಳ್ತಿದ್ದಾರೆ. ಇನ್ನೊಂದು ಏನಂತ ಹೇಳಿದ್ರೆ ಅದರ ರೇಡಿಯಸ್ ಅನ್ನ ಕಡಿಮೆ ಮಾಡ್ತೇವೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆದ್ರೆ ಕಡಿಮೆ ಮಾಡಿದ್ರು, ಎಷ್ಟು ಕಡಿಮೆ ಮಾಡಿದ್ರು ನೋಡಿ, ಆ ಪಕ್ಕದಲ್ಲಿ ಕೆನರಾ ಕಾಲೇಜ್ ಇದೆ, ಹಿಂದ್ಗಡೆ SDM ಇದೆ, ಇನ್ನು ಈ ಕಡೆ ಸೈಟ್ ಇದೆ, ಮುಂದುಗಡೆ ಸಾಕಷ್ಟು ಸ್ಟಾರ್ ಹೋಟೆಲ್ಗಳಿದ್ದಾವೆ, ಅಥವಾ LIC ಆಫೀಸ್ ಅಥವಾ ದೊಡ್ಡ ಸಾಕಷ್ಟು ವಾಣಿಜ್ಯ ಮಳಿಗೆಗಳಿದ್ದಾವೆ. ಇವೆಲ್ಲರಿಗಳಿಗೆ ಸಮಸ್ಯೆ ಇದ್ದದ್ದು. ಎಷ್ಟು ರೆಡ್ಯೂಸ್ ಮಾಡಿದ್ರು ಕೂಡ ಇವರು ಅದರ ರೇಡಿಯಸ್ ಅನ್ನ ಖಂಡಿತವಾಗಿ ಅಲ್ಲಿಗೆ ಸಮಸ್ಯೆ ಇದ್ದೇ ಇರುತ್ತೆ. ಹಾಗಾಗಿ ರೆಡ್ಯೂಸ್ ಮಾಡೋದು ಅದಕ್ಕೆ ಪರಿಹಾರ ಅಲ್ಲ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟಂತ ಇಲಾಖೆಯವರು ಜಾಮರನ್ನ ತೆಗಿಸಿ, ಅದಕ್ಕೆ ಒಳಗಡೆ ಇರುವಂತವರಿಗೆ ಮೊಬೈಲ್ ಸಿಗದ ಹಾಗೆ ನೋಡಿ. ಕರೆಕ್ಟ್. ಈಗ ಎಸ್ ಸರ್, ಈಗ ತಾವುಗಳು ಸ್ಥಳೀಯರೆಲ್ಲ ಸೇರಿಕೊಂಡು ಏನಾದರೂ ಪ್ರಥಮ ಹಂತದಲ್ಲಿ ಹೋರಾಟಗಳನ್ನು ಮಾಡಿದ್ದೀರಾ, ಹೇಗೆ? ಈಗ ಯಾವುದೇ ರೀತಿಯ ಸಂಘಟನಾತ್ಮಕವಾಗಿ ಯಾವುದೇ ರೀತಿಯಲ್ಲಿ ಹೋರಾಟಗಳು ನಡೆದಿಲ್ಲ. ಆದ್ರೆ ಪ್ರತ್ಯೇಕವಾಗಿ ಕೆಲವರು ಇದಕ್ಕೆ ಕೇಸನ್ನ ಹಾಕುವಂತದ್ದು, ಹೈಕೋರ್ಟಿಗೆ ಹೋಗುವಂತ ಮಾಹಿತಿಗಳೆಲ್ಲ ಸಿಕ್ಕಿದೆ. ಅದು ಯಾವ ಮಟ್ಟದಲ್ಲಿ ಇದೆ ಅಂತ ಹೇಳಿ ಗೊತ್ತಿಲ್ಲ. ಆದ್ರೆ ಬಹುಶಃ ಒಂದು ವಾರದ ಒಳಗಡೆ ಸ್ಥಳೀಯರೆಲ್ಲ ಸೇರಿ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸುವಂತ ಒಂದು ಯೋಚನೆ ಕೂಡ ನಡೀತಾ ಇದೆ. ಅದನ್ನು ತೆಗೆಸದಿದ್ರೆ, ಒಂದು ವೇಳೆ ಆ ರೀತಿಯ ಅವರು ಯಾವುದೇ ರೀತಿಯ ಸ್ಪಂದನೆ ನೀಡದಿದ್ರಲ್ಲಿ ನಾವು ಈ ರೀತಿಯ ಕ್ರಮವನ್ನು ತೆಗೆದುಕೊಳ್ಬೇಕಾಗುತ್ತೆ. ಎಸ್ ಸರ್, ಅಂತೂ ಇಂತೂ ಈ ಜಾಮರಿಂದ ಬಹಳಷ್ಟು ಕಷ್ಟವನ್ನ ತಾವುಗಳು ಅನುಭವಿಸಿದಿರಿ ಹಾಗಾದ್ರೆ, ಅಲ್ವಾ? ಖಂಡಿತ ಸರ್. ಈಗ ನಮ್ಮ ಕೂಡ ಈ ನಿಟ್ಟಿನಲ್ಲಿ ಒಂದು ಪ್ರಯತ್ನವನ್ನು ಮಾಡ್ತಿರುವಂತದ್ದು, ಜನರ ಸಮಸ್ಯೆಗೆ ಸ್ಪಂದಿಸ್ತಿರುವಂತದ್ದು ನಮಗೆ ಖುಷಿ ಕೊಟ್ಟಿದೆ. ದಯವಿಟ್ಟು ಈ ಸಮಸ್ಯೆ ಪರಿಹಾರ ಆಗುವಂತ ನಿಟ್ಟಿನಲ್ಲಿ ನಮ್ಮ ಕುಡ್ಲದವರು ಇನ್ನಷ್ಟು ಪ್ರಯತ್ನವನ್ನು ಮಾಡಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಎಸ್ ಸರ್, ಪಕ್ಕ ಆಗುತ್ತೆ ಸರ್, ಆದಷ್ಟು ಬೇಗ ಆಗುತ್ತೆ. ಯಾಕಂದ್ರೆ ಯಾರೋ ತಪ್ಪು ಮಾಡಿದೆ ಅಪರಾಧಿಗಳಿಗೆ ಶಿಕ್ಷೆ ಕೊಡುವಂಥದ್ದು, ಇಲ್ಲಿ ನಿರಪರಾಧಿಗಳಿಗೆ ಶಿಕ್ಷೆ ಕೊಡುವಂಥ ಪರಿಸ್ಥಿತಿ ಇಲ್ಲಾಗಿದೆ ಅಂತ ಬಂದಾಗ, ಎಸ್ ತಾವು ಹೇಳುವಂಥ ಕರೆಕ್ಟ್. ಯಾಕಂದರೆ ಬೇರೆ ಬೇರೆ ಕಾರಾಗೃಹಗಳಲ್ಲಿ ಕೂಡ ಇದೇ ರೂಲ್ಸ್ ಇದೆ. ಬಟ್ ಸ್ಟಿಲ್ ಇದು ಸಿಟಿ, ಹಾರ್ಟ್ ಆಫ್ ದ ಸಿಟಿ, ಆ ಭಾಗದಲ್ಲಿರುವಂಥದ್ದು. ಹಾಗಿದ್ದಾಗ ಈ ಒಂದು ಸಮಸ್ಯೆ ಈ ಆರೋಪಿಗಳಿಂದ, ಇಲ್ಲಿರುವಂಥ ಕೈದಿಗಳಿಂದ ಅವರಿಗೆ ಶಿಕ್ಷೆ ಕೊಡಬೇಕು ಅಂತ ನಿಟ್ಟಿನಲ್ಲಿ ನಿರಪರಾಧಿಗಳಿಗೆ ಶಿಕ್ಷೆ ಕೊಡುವಂಥ ಎಷ್ಟು ಸರಿ ಅನ್ನುವಂಥ ಪ್ರಶ್ನೆ, ಇದು ಪ್ರಮುಖವಾಗಿರುವಂತಹ ಒಂದು ಅಜೆಂಡಾ ಆಗುತ್ತೆ, ವಿಚಾರ ಆಗುತ್ತೆ. ಸೊ ಹಾಗಿದ್ದಾಗ ಎಸ್, ನಿಜವಾಗ್ಲೂ ಕೂಡ ತಮ್ಗಳಿಗೆ ನ್ಯಾಯ ಸಿಗುತ್ತೆ, ನೋಡೋಣ ಆ ಒಂದು ವಿಚಾರಗಳಲ್ಲಿ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಜಾನ್ ಚಂದ್ರನ್ ಅವರು. ಥ್ಯಾಂಕ್ ಯು. ಎಸ್ ಸರ್, ಎಸ್, ಇದು ಖ್ಯಾತ ವ್ಯಂಗ್ಯ ಚಿತ್ರ ರಚನೆಕಾರರು ಜಾನ್ ಚಂದ್ರನ್ ಅವರು. ಅವರ ಮನೆ ಕೂಡ ಆ ಭಾಗದಲ್ಲಿರುವಂಥದ್ದು. ಯಾಕಂದರೆ ಕಳೆದ ಬಾರಿಯೂ ಕೂಡ ನನಗೆ ಅವರು ಕರೆ ಮಾಡಿ ಹೇಳಿದರು ಈ ರೀತಿ ಸಮಸ್ಯೆಗಳಿದೆ ಅನ್ನೋದು. ನಾನು ಅಂದ್ಕೊಂಡೆ ಬಹುಶಃ ಇದು ಅಂದರೆ ಅರ್ಥ ಆಗುತ್ತಲ್ವ ನೋಡುವಾಗ. ಯಾಕೆಂದರೆ ವಿದೌಟ್ ಇಂಟರ್ನೆಟ್, ವಿದೌಟ್ ಮೊಬೈಲ್ ಫೋನ್, ವಿದೌಟ್ ನೆಟ್ವರ್ಕ್ ಯಾರಿಗೂ ಕೂಡ ಇತ್ತೀಚಿನ ದಿನಗಳಲ್ಲಿ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಎಂಟರ್ಟೈನ್ಮೆಂಟ್ ಪರ್ಪಸ್ ಅಲ್ಲ, ಬದಲಾಗಿ ಅದು ಬೇಸಿಕ್ ನೀಡ್ ಆಗಿದೆ. ಮನುಷ್ಯನ ಪ್ರತಿ ದೈನಂದಿನ ಕೆಲಸ ಕಾರ್ಯಗಳು, ವ್ಯವಹಾರಗಳು, ಅಥವಾ ಶಾಲಾ ಕಾಲೇಜ್ ಕಲಿಯುವಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಇಟ್ ವೆರಿ ಇಂಪಾರ್ಟೆಂಟ್ ನೆಟ್ವರ್ಕ್, ಮೊಬೈಲ್ ಫೋನ್, ಆ್ಯಂಡ್ ದ ಸೇಮ್ ಟೈಮ್ ಈ ರೀತಿ ತಂತ್ರಜ್ಞಾನಗಳು. ಅಲ್ಲಿ ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳು,
ಇದರ ಜೊತೆಗೆ ದೊಡ್ಡ ದೊಡ್ಡ ಆಫೀಸ್ಗಳು ಎಲ್ಲವೂ ಕೂಡ ಇದೆ. ಸೊ ಹಾಗಿದ್ದಾಗ ಮೊಬೈಲ್ ಜಾಮರನ್ನು ಅಲ್ಲಿ ಹಾಕಿದ್ದಾರೆ ಅಂತ ಬಂದಾಗ ಇದು ಕೆಲವೇ ದಿನಗಳು ಮತ್ತೆ ಅದನ್ನು ತೆಗಿತಾರೆ, ಈ ಸಮಸ್ಯೆಗಳು ಅರ್ಥ ಆಗುತ್ತೆ ಜನರಿಗೆ ಅಂತ ಬಂದಾಗ, ಅಂದರೆ ಅಲ್ಲಿ ಪೊಲೀಸ್ ಇಲಾಖೆಗೆ ಡಿಪಾರ್ಟ್ಮೆಂಟಿಗೆ ಗೊತ್ತಾಗುತ್ತೆ, ಜಿಲ್ಲಾಡಳಿತಕ್ಕೆ ಅಂತ ಬಂದಾಗ ಇಲ್ಲ, ಗೊತ್ತಾಗಿಲ್ಲ. ದಿನದಿಂದ ದಿನಕ್ಕೆ ಈ ಸಮಸ್ಯೆಗಳು ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಇದೀಗ 3 ವಾರಗಳಾಗ್ತಾ ಬಂತು. ನಮ್ಗಳ ಕತೆ ಏನು, ನಾವುಗಳು ಯಾವ ರೀತಿ ಇರಬೇಕು ಅನ್ನುವಂಥ ಪ್ರಶ್ನೆಯನ್ನು ಆ ಭಾಗದ ಸ್ಥಳೀಯ ಜನರು ಮಾಡ್ತಾ ಇದ್ದಾರೆ. ಇವೆಲ್ಲರ ಜೊತೆಗೆ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜೆರಲ್ಟ್ ಅವರವರು ಸಾಮಾಜಿಕ ಕಾರ್ಯಕರ್ತರು ಕರೆ ಮಾಡಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ಕಾರ. ನಮಸ್ತೆ ಜೆರಲ್ಟ್ ಅವರವರೇ. ಸರ್ ನಮಸ್ತೆ. ಸದ್ಯ ಈ ಜಾಮರ್ ಕಿರಿಕಿರಿಯಿಂದ ಎಲ್ರಿಗೂ ಕೂಡ ಕಷ್ಟ ಆಗ್ತಾ ಇದೆ ಆ ಭಾಗದ ಜನರಿಗೆ. ಬಹುಶಃ ತಮಗೂ ಕೂಡ ಆಗ್ತಾ ಇದೆಯಾ ಅಥವಾ ತಮ್ಮ ಮನೆ ಎಲ್ಲಿ ಬರುತ್ತೆ ಸರ್? ನೋಡಿ, ನನಗೆ ಆಗುವ ವಿಚಾರಗಳಲ್ಲ. ಓಕೆ. ನಾನು ಜನರಿಗೆ ಏನು ಸಮಸ್ಯೆ ಆಗ್ತದೆ ಅದರ ಬಗ್ಗೆ ಧ್ವನಿ ಎತ್ತುವ. ಎಸ್ ಸರ್. ಈ ವಿಚಾರದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಫಸ್ಟ್ ಹಾಕಿದ್ದು ನಾನು. ಎಸ್ ಸರ್, ಕರೆಕ್ಟ್. ಅದರ ನಂತರ ಬಹಳಷ್ಟು ಮಾಧ್ಯಮಗಳಿಗೆ ನಾನು ಪ್ರಯತ್ನ ಮಾಡಿದೆ. ಕಡೆಗೆ ನಾನೇ ಒಂದು ಫೇಸ್ಬುಕ್ ಲೈವ್ ಮಾಡಿ ಬಿಟ್ಟೆ. ಏನಾಗ್ತದೆ, ನಮ್ಮ ಮಾಧ್ಯಮಗಳಿಗೆ ಕೂಡ ಪಾಪ ಅವರವರದೇ ಒಂದು ಆ ವಾರದ ಒಂದು ಬೇರೆ ಚಟುವಟಿಕೆಗಳು ಇರ್ತವೆ. ಆದ್ರೆ ಇದೊಂದು ಸೀರಿಯಸ್ ವಿಷಯನೇ. ಆದ್ರೆ ಬಹಳ ಸಂತೋಷದ ವಿಷಯ ಏನಂತ ಹೇಳಿದರೆ, ನಮ್ಮ ಕೂಡಲ ಚಾನೆಲ್ನವರು ಅದು ಕೂಡ ನಿಮ್ಮ ಮುತುವರ್ಜಿಯಲ್ಲಿ ಈ ಕಾರ್ಯಕ್ರಮ ಮಾಡುವುದಕ್ಕೆ ನಾನು ನಿಮ್ಗೆ ಧನ್ಯವಾದ ಹೇಳ್ತೇನೆ ಮೊದಲನೇದಾಗಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್ ಸರ್. ಈಗ ನಾನು ಹೇಳುವುದು ಏನಂತ ಹೇಳಿದರೆ, ಇದಕ್ಕಿಂತ ಮೊದಲೊಮ್ಮೆ ಈ ಸಮಸ್ಯೆ ಆಗಿದೆ. ಈಗ ಒಂದು ಊರಲ್ಲಿ ಹೀಗೆ ನಮ್ಗೆ ಈ ಏನಾಗ್ತದೆ, ವೆದರ್ ಬದಲಾವಣೆಯಿಂದಾಗಿ ಶೀತ ಆಗ್ತದೆ, ಮೂಗಿನಿಂದ ನೀರು ಇಳಿತದೆ. ಒಂದು ಕಡೆ ಮೂಗಿನಿಂದ ನೀರು ಇಳಿತದೆ, ಶೀತ ಆಗಿದೆ ಅಂತ ಹೇಳಿ, ಇನ್ನೊಂದು ಕಡೆ ಅವರಿಗೆ ಮೂಗಿಗೆ ಅದಕ್ಕೆ ಹೊಲಿಗೆ ಹಾಕುದಲ್ಲ ನೀರು ಇಳಿಯದಾಗೆ ಅಂತ ಹೇಳಿ. ಕರೆಕ್ಟ್. ಇಲ್ಲಿ ಒಳಗಡೆ ಮೊಬೈಲ್ಗಳು ಹೇಗೆ ಹೋದವು? ಕರೆಕ್ಟ್. ನಾನು ಹೇಳುವುದು, ಚೀಫ್ ಸೆಕ್ಯೂರಿಟಿ ಯಾರಿದ್ದಾರೆ ಅಲ್ಲಿ ಮುತುವರ್ಜಿ ವಹಿಸುವವರು, ಅವರನ್ನು ಕೂಡಲೇ 2 ತಿಂಗಳಿಗೆ ಸಸ್ಪೆಂಡ್ ಮಾಡಿ ಮನೆಗೆ ಕೂತ್ಕೊಳ್ಳಿ ಅಷ್ಟೇ. ಹೌದಪ್ಪ. ಅವರ ತಪ್ಪಿನಿಂದಾಗಿ ಒಳಗಡೆ ಮೊಬೈಲ್ಗಳು ಹೋಗಿ, ಮೊಬೈಲ್ ಒಟ್ಟಿಗೆ ಏನೋ 25 ವಸ್ತುಗಳು ಒಳಗೆ ಹೋಗ್ತಾ ಇವೆ. ಮೊನ್ನೆ ನಮಗೆ ಸಾಕ್ಷ್ಯ ಬಂದೆ ಮಾರ್ಗದಿಂದ ಒಳಗಡೆಗೆ ಗಾಂಜಾ ಬಿಸಾಡುವುದು ನಮ್ಗೆ ನೋಡಿದ್ದೇವೆ ನಾವು. ಈಗ ಇಷ್ಟು ಬೇಜವಾಬ್ದಾರಿಯ ಅಲ್ಲಿಯ ಏನು ನಮ್ಮ ಇವರು ಜೈಲ್ ಸಿಬ್ಬಂದಿ ಅವರು ಇದ್ದಾರೆ ಅಂತ ಹೇಳುವಾಗ ಆ ಶಿಕ್ಷೆಯನ್ನು ಅಲ್ಲಿ ಸುತ್ತಮುತ್ತಲಿನ ಜನರಿಗೆ ಅನುಭವಿಸಬೇಕು. ಅದರ ನಂತರ ನಮ್ಮ ಗೃಹ ಸಚಿವರು ಹೇಳ್ತಾರೆ, ನಿತಿನ್ ರವರೇ, ಜೈಲನ್ನು ಶಿಫ್ಟ್ ಮಾಡುವುದಂತೇಳಿ. ಜೈಲು ಈಗ ಶಿಫ್ಟ್ ಮಾಡುವುದು ಒಂದು ಆಲೋಚನೆ ಕರೆಕ್ಟ್. ಅದು ಇಂಥ ಸಮಸ್ಯೆ ಬರುವಾಗ ನಮ್ಗೆ ಆಗ್ತದೆ. ಆದರೆ ಜೈಲಿನಲ್ಲಿ ಇರುವವರನ್ನು ಕೋರ್ಟಿಗೆ ಕೂಡ ಎಲ್ಲ ಕೊಂಡೋಗ್ಲಿಕ್ಕೆ ಇದು ಅನುಕೂಲ. ಅದಕ್ಕಿಂತ ಮಿಗಿಲಾಗಿ ಏನಾಗ್ತದೆ ಹೇಳಿದರೆ, ಈಗ ಅಲ್ಲಿ ಒಂದು 40-50 ಲಕ್ಷ ರೂಪಾಯಿ ಒಂದು ಸಂಚಿಗೆ ರೇಟ್ ಉಂಟು. ಜೈಲನ್ನು ದೂರ ಕಡೆ ಕೊಂಡೋಗ್ತಾರೆ. ಈ ಅರ್ಧ ಎಕರೆ 3/4 ಎಕರೆ ಜಾಗೆಯನ್ನು ಇನ್ನೊಂದು 5-10 ವರ್ಷದಲ್ಲಿ ಖಾಸಗಿಯವರಿಗೆ ಮಾರಿ ಬಿಡ್ತಾರೆ ಸರ್ಕಾರ. ಈ ಬೆಂದೂರಲ್ಲಿ KSRTC ಅನ್ನು 90 ಸೆಂಟ್ ಜಾಗ ಇವತ್ತು ಖಾಸಗಿಯವರಿಗೆ ಕೊಟ್ಟಿದ್ದಾರೆ. ಅದು KSRTCಗೆ ಅಂತೇಳಿ ಬೆಂದೂರಲ್ಲಿ ಮಾಡಿದ್ದು, ನಮ್ಮ ತೆರೆದ ಶಾಲೆ ಹತ್ರ. ಹಾಗಾದ್ರೆ ಈ ಸ್ಥಳವನ್ನು ನಾಳೆ ಅನನುಕೂಲ ಆಗಿ ಬರೀ ಒಂದು ಈ ಸಮಸ್ಯೆಗೋಸ್ಕರ ಜೈಲನ್ನು ಶಿಫ್ಟ್ ಮಾಡುವುದಂತೆ. ಇವತ್ತು ಮಂಗಳೂರಲ್ಲಿ ಶಿಫ್ಟ್ ಮಾಡಬೇಕಾಗಿತ್ತು, ಮಾಡಬೇಕಾಗಿರುವುದು ಯಾವ್ದಂತ ಹೇಳಿದರೆ SP ಅವರ ಕಚೇರಿ. SP ಅವರು ಇವತ್ತು ಸಂಬಂಧವಾಗಿರುವುದು ತಾಲೂಕುಗಳಿಗೆ. ನಮ್ಮ ನಗರಕ್ಕೆ ಪೊಲೀಸ್ ಕಮಿಷನರ್ SP ಕಚೇರಿಯನ್ನು ಇಲ್ಲಿ ಮಾಡಿದ್ದಾರೆ. ನಮ್ಮ ಯಾವುದೂ ಶಾಸಕರು ಅದರ ಬಗ್ಗೆ ಧ್ವನಿ ಎತ್ತುವುದಿಲ್ಲ. ಆ ಹಳ್ಳಿಯವರು ಪಾಪ ನನ್ನ ಮಗಳಿಗೆ ಲೈಂಗಿಕ ಕಿರುಕುಳ ಆಯ್ತಂತೇಳಿ ಅಥವಾ ಏನೋ ಕಳವಾಗಿದೆ, ದೊಡ್ಡ ದೊಡ್ಡ ಕಳವಾಗ್ತದೆ, ಈಗ ನಾವು ನೋಡ್ತೇವೆ ಕೋಟಿ ರೂಪಾಯಿ. ಅವರು ಸುಳ್ಯ ಪುತ್ತೂರಿನಿಂದ ಇಲ್ಲಿ ಮಂಗಳೂರಿಗೆ ಬರಬೇಕು SP ಅವರನ್ನು ಭೇಟಿ ಆಗ್ಲಿಕ್ಕೆ. ನಮ್ಮ ಗೃಹ ಸಚಿವರಿಗೆ ಹೇಳುವ ಆ ಡ್ಯೂಟಿ ನಮ್ಮ MLAಗಳಿದು ಈ ಸಮಸ್ಯೆ ಬಗ್ಗೆ. ಹೌದಪ್ಪ, ಸರಿಯಲ್ಲ ನಿತಿನ್? ನಾನು ಇವತ್ತು ಹೇಳುವುದು, ಬೇಜವಾಬ್ದಾರಿತನದಿಂದ ಮೊಬೈಲ್ಗಳು ಒಳಗೆ ಹೋಗಿವೆ. ಅವರಿಗೆ 2-3 ತಿಂಗಳಿಗೆ ಮನೆಗೆ ಕೂತ್ಕೊಳ್ಳಿಸಿ. ಬದಲಾಗಿ ನಾನು ಇವತ್ತೊಂದು ಸಲಹೆ ಕೊಡ್ತೇನೆ. ಜಾಮರ್ ಅಂತೇಳಿ ಇವರು ಹೇಳುದು ಬೇಡ, ಅದಕ್ಕಿಂತ ಮೊಬೈಲ್ ಇದು ಫೈಂಡರ್ ಅಂತೇಳಿ ಸಿಗ್ತದೆ, ವಿಜ್ಞಾನದಲ್ಲಿ ಉಂಟು. ನೋಡಿದೆ ಯಾರ ಹತ್ರ ಮೊಬೈಲ್ ಎಲ್ಲಿ ಉಂಟು ಅಂತೇಳಿ ನಾವು ಅದನ್ನು ಹುಡುಕುವ ಆ ಒಂದು ಇದು ಮಿಷನ್ ಇದೆ. ಅದನ್ನು ನೋಡ್ಕೊಂಡು ಯಾವ ಬ್ಯಾರಕ್ ಅಲ್ಲಿ ಮೊಬೈಲ್ ಇದೆ ಅಂತೇಳಿ ಅದನ್ನು ನೋಡ್ಲಿ. ಜಾಮರ್ ಹಾಕಿಕೊಂಡು ಜನರ ಮೊಬೈಲ್ ಮತ್ತೆ ನಾವು ಎಲ್ಲ ಇವತ್ತು ಇಂಟರ್ನೆಟ್ ಮುಖಾಂತರ ನಾವು ಹಣ ಕಟ್ತೇವೆ, ಅದನ್ನು ಇವರು ಜಾಮ್ ಮಾಡುದು ಬೇಡ, ಹುಚ್ಚುತನ. ನಿಜ ನಿಜ. ಎಸ್ ಸರ್, ಎಸ್ ಸರ್. ಆದ ಕಾರಣ ನಿಮ್ಮ ಕಾರ್ಯಕ್ರಮದ ಮುಖಾಂತರ ಇದು ಸರ್ಕಾರ ಇದನ್ನು ಸೀರಿಯಸ್ ಆಗಿ ತಗೊಳ್ತಾರೆ ಅಂತೇಳಿ ನಾನು ನಂಬಿಕೊಂಡಿದ್ದೇನೆ. ಮತ್ತೆ ನಮ್ಮ ಇವಾಗಲೇ ನಮ್ಮ ಗೃಹ ಸಚಿವರಿಗೆ ಎಲ್ಲರೂ ದೂರ್ತಾರೆ, ಅವರಿಗೆ ಈ ವಿಚಾರ ಮುಟ್ಟುವ ರೀತಿಯಲ್ಲಿ ನಮ್ಮ ಜನಪ್ರತಿನಿಧಿಗಳು ಕೂಡ ಪ್ರಯತ್ನ ಮಾಡಲಿ. ಅದರ ಜೊತೆಯಲ್ಲಿ ಈ ಟಿವಿಯಲ್ಲಿ ಬಂದ
ನಿಮ್ಮ ಟಿವಿಯಲ್ಲಿ ಬಂದ ಕಾರ್ಯಕ್ರಮ ಕೂಡ ಅವರಿಗೆ ಮುಟ್ಟಿಸುವ ಪ್ರಯತ್ನ ಆಗಲಿ ಅಂತ ಹೇಳಿ ನಿತಿನ್ ನಾನು ನಿಮ್ಮ ಹತ್ರ ಕೇಳ್ಕೊಳ್ತೇನೆ. ಸರ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ವ್ಯಾಲ್ಯೂಯೇಬಲ್ ಆಗಿರುವಂಥ ವಿಚಾರವನ್ನು ಹಂಚಿಕೊಂಡ್ರಿ, ನೇರವಾಗಿರುವಂತಹ ವಿಚಾರ. ಹೌದು, ಇಷ್ಟೇ. ಯಾಕೆಂದರೆ ಮೊಬೈಲ್ ಒಳಗಡೆ ಹೇಗೆ ಹೋಗುತ್ತೆ ಅಂತ ಬಂದಾಗ, ಮೊಬೈಲ್ ಒಳಗಡೆ ಹೇಗೆ ಹೋಗುತ್ತೆ, ಅಲ್ಲಿರುವಂತಹ ಪ್ರಮುಖ ಭದ್ರತಾ ಸಿಬ್ಬಂದಿ ಯಾರಿದ್ದಾರೆ, ಸೊ ಅವರನ್ನು ಪ್ರಶ್ನೆ ಮಾಡಬೇಕು, ಮೊಬೈಲ್ ಹೇಗೆ ಹೋಗುತ್ತೆ, ಮತ್ತೆ ಏನು ಮಾಡ್ತೀರಿ ತಾವುಗಳು ಮೊಬೈಲ್ ಒಳಗಡೆ ಹೋದಾಗ? ಅಷ್ಟರ ಕೈಯಲ್ಲಿ ಮೊಬೈಲ್ ಇದೆ, ಬೀಡಿ ಸಿಗರೇಟ್ ಸಿಗುತ್ತೆ, ಗಾಂಜಾ ಸಿಗುತ್ತೆ, ಮತ್ತೆ ಭದ್ರತಾ ವೈಫಲ್ಯ, ಅದು ಟೋಟಲಿ ಭದ್ರತಾ ವೈಫಲ್ಯ. ಅವರನ್ನು ಮನೆಗೆ ಕಳಿಸಿ. ಯಾರು ಆಫೀಸರ್ ಇದ್ದಾರೆ, ಸೆಕ್ಯೂರಿಟಿ ಆಫೀಸರ್ ಯಾರಿದ್ದಾರೆ ಪ್ರಮುಖವಾಗಿ, ಅವರನ್ನು ತೆಗೆದು ಮನೆಗೆ ಕಳಿಸಿ. ಸೀರಿಯಸ್ನೆಸ್ ಬರುತ್ತೆ ವರ್ಕಲ್ಲಿ, ಸ್ವಲ್ಪ ಆದರೂ ಕೂಡ ಆ ಒಂದು ಪ್ರಾಮಾಣಿಕತೆ ಬರುತ್ತೆ ವರ್ಕಲ್ಲಿ. ಅದನ್ನು ಬಿಟ್ಟು ಈ ರೀತಿ ಮೊಬೈಲ್ ಜಾಮರನ್ನು ಹಾಕಿಕೊಂಡು ಇದು ಸೊಲ್ಯೂಷನಾ? ಈ ಒಂದು ಸಮಸ್ಯೆಗೆ ಇದು ಸೊಲ್ಯೂಷನ್ ಆಗುತ್ತಾ? ಏನು ಮೈಂಡ್ಸೆಟ್ ಅನ್ನುವಂಥ ಪ್ರಶ್ನೆ ಬರುತ್ತೆ ಇದನ್ನು ನೋಡಿದಾಗ. ಜನರಿಗೆ ಯಾಕೆ ಸಮಸ್ಯೆಯನ್ನು ಕೊಡ್ತೀರಿ? ಯಾಕೆಂದರೆ ಅವರು ಬದುಕ್ತಾ ಇಲ್ವಾ ಸೊಸೈಟಿಯಲ್ಲಿ? ಬದುಕುವ ಹಕ್ಕಿಲ್ವಾ ಅವ್ರುಗಳಿಗೆ? ಅವ್ರು ಟ್ಯಾಕ್ಸನ್ನು ಕಟ್ಟಲ್ವಾ? ಅವರು ಬದುಕ್ತಾ ಇಲ್ವಾ? ಅವರು ಸಮಾಜದಲ್ಲಿ ಬದುಕಬಾರ್ದಾ? ತಮ್ಗಳಿಗೆ ಒಂದು ರೂಲ್ಸ್ ಮಾಡ್ತಾರೆ. ತಾವುಗಳು ಅಂದರೆ ಏನು ಅಂತ ಅಂದ್ಕೊಂಡಿದ್ದೀರಿ? ಅಂದರೆ ತಮಗೆ ಇಷ್ಟ ಬಂದಾಗಿ ರೂಲ್ಸ್ ಮಾಡ್ಬೋದು, ತಾವುಗಳು ರೂಲ್ಸನ್ನು ಬ್ರೇಕ್ ಮಾಡ್ಬೋದು. ಅಂದರೆ ತಾವುಗಳು ಸರಿಯಾಗಿ ನಡೆದುಕೊಳ್ಳುವಂಥದ್ದು ಏನಿಲ್ಲ. ಇದನ್ನೇ ಜೆರಾಲ್ಡ್ ಅವರವರು ಹೇಳಿರುವಂಥದ್ದು. ಅಂದರೆ ತಾವುಗಳು ಸರಿಯಾಗಿ ಸ್ಟ್ರಿಕ್ಟ್ ಆಗಿರುವಂತಹ ರೂಲ್ ಮಾಡಿಕೊಂಡು ಅಲ್ಲಿ ಟೈಟ್ ಆಗಿರೋ ಸೆಕ್ಯೂರಿಟಿಯನ್ನು ಕೊಡ್ತಾ ಇದ್ರೆ ಮೊಬೈಲ್ ಫೋನ್ಗಳು ಹೇಗೆ ಒಳಗಡೆ ಹೋಗುತ್ತೆ? ಹೇಗೆ ಕೈದಿಗಳ ಕೈಯಲ್ಲಿ ಮೊಬೈಲ್ ಫೋನ್ಗಳು ಸಿಗುತ್ತೆ? ತಮ್ಗಳಿಗೆ ಗೊತ್ತಿಲ್ವಾ ಯಾರ ಕೈಯಲ್ಲಿ ಮೊಬೈಲ್ ಫೋನ್ಗಳಿದೆ ಅನ್ನುವಂಥದ್ದು? ಈಗ ಎಲ್ಲರಿಗೂ ಗೊತ್ತು, ಎಲ್ಲ ಪೊಲೀಸ್ ಸೆಕ್ಯೂರಿಟಿಗಳಿಗೆ ಗೊತ್ತು, ಎಲ್ಲ ಪೊಲೀಸ್ ಸಿಬ್ಬಂದಿಗಳಿಗೆ ಗೊತ್ತು, ಜೈಲಿನ ಎಲ್ಲ ಜನರಿಗೆ ಗೊತ್ತು. ಆದರೆ ತಾವುಗಳು ಯಾಕೆ ಆಗಲ್ಲ ತಮ್ಗಳಿಗೆ? ಅವರನ್ನು ಮಾನಿಟರ್ ಮಾಡಲಿಕ್ಕೆ ಆಗಲ್ವಾ? ಅವರನ್ನು ಕಂಟ್ರೋಲ್ ಇಡಲಿಕ್ಕೆ ಆಗಲ್ವಾ? ನೇರವಾಗಿ ಜನರಿದಾರಲ್ವಾ, ಬಡಪಾಯಿಗಳು, ಏನು ಬೇಕಾದರೂ ಮಾಡ್ಬೋದು. ಯಾರು ಕೂಡ ಹೇಳೋರಿಲ್ಲ, ಕೇಳೋರಿಲ್ಲ. ಮೊಬೈಲ್ ಜಾಮರ್ ಹಾಕಿದರೆ ಅಲ್ಲಿಗೆ ಮುಗೀತು ನಮ್ಗಳ ಕೆಲಸ, ಇಷ್ಟೇ ಅಲ್ವಾ? ಇದು ಪರಿಸ್ಥಿತಿ. ಎನಿವೆ, ನಾನು ಬರ್ತೀನಿ, ಮತ್ತೊಂದು ಕರೆ ಇದೆ. ಇದು ಮಂಗಳೂರು ಜಿಲ್ಲಾ ಕಾರಾಗೃಹ, ಅತ್ಯಂತ ಸೂಕ್ಷ್ಮ ಕಾರಾಗೃಹಗಳಲ್ಲಿ ಕೂಡ ಒಂದಾಗಿರುವಂತಹದ್ದು. ಇಲ್ಲಿರುವ ಕೈದಿಗಳಿಗೆ ಎ ಮತ್ತು ಬಿ ಅಂತ 2 ಬ್ಯಾರಕ್ಗಳನ್ನು ಮಾಡಲಾಗಿದೆ. ಇನ್ನು ಕೈದಿಗಳ ಭೇಟಿಗೆ ಬರುವವರನ್ನ ಜೊತೆಗೆ ಅವರು ತಂದಂತಹ ವಸ್ತುಗಳನ್ನು ಸ್ಕ್ಯಾನಿಂಗ್ ಮಾಡುವ ವ್ಯವಸ್ಥೆ ಕೂಡ ಇಲ್ಲಿದೆ. ಆದರೂ ಕೂಡ ಇಲ್ಲಿ ಭದ್ರತಾ ಸಿಬ್ಬಂದಿಯನ್ನು ದಾಟಿ ಯಾವುದೇ ವಸ್ತು ಜೈಲಿನ ಒಳ ಸೇರೋದು ಅಸಾಧ್ಯವಾಗಿರುವಂಥ ಮಾತು ತಮ್ಗಳಿಗೆ ಗೊತ್ತಿದೆ. ಭದ್ರತಾ ಸಿಬ್ಬಂದಿಗಳನ್ನೆಲ್ಲವೂ ಕೂಡ ಚೆಕ್ ಮಾಡ್ತಾರೆ, ಜೊತೆಗೆ ತಂದಂಥ ವಸ್ತುಗಳನ್ನ ಸ್ಕ್ಯಾನಿಂಗ್ ಮಾಡಲಾಗುತ್ತೆ, ಜೊತೆಗೆ ಕೈದಿಗಳನ್ನು ಭೇಟಿ ಮಾಡಲಿಕ್ಕೆ ಬರುವವರನ್ನು ಕೂಡ ನೋಡಲಾಗುತ್ತೆ, ನಿಗಾ ವಹಿಸಲಾಗುತ್ತೆ. ಆದರೆ ಇಷ್ಟೆಲ್ಲ ಭದ್ರತೆಗಳು ಇದ್ದರೂ ಕೂಡ ಮಂಗಳೂರು ಜಿಲ್ಲಾ ಕಾರಾಗೃಹದ ಒಳಗಡೆ ಮೊಬೈಲ್ ಫೋನ್, ಸಿಮ್ ಕಾರ್ಡ್, ಗಾಂಜಾ, ಬೀಡಿ, ಸಿಗರೇಟ್ ಎಲ್ಲವೂ ಕೂಡ ಹೇಗೆ ಪೂರೈಕೆ ಆಗ್ತಾ ಇದೆ ಅನ್ನುವಂಥದ್ದೇ ದೊಡ್ಡ ಪ್ರಶ್ನೆ. ಜೊತೆಗೆ ಮೊಬೈಲ್ ಬಳಸಿ ಜೈಲು ಒಳಗಡೆಯಿಂದಲೇ ಹೊರಗಡೆನ ಕೆಲಸವನ್ನು ಬಹಳಷ್ಟು ಜನರಲ್ಲಿ ಮಾಡ್ತಾ ಇರುವಂತಹ ಕೈದಿಗಳಿದ್ದಾರೆ. ಆದರೆ ಇಷ್ಟೆಲ್ಲ ಭದ್ರತೆ ನಡುವೆ ಅವರಿಗೆ ಮೊಬೈಲ್ ಹಾಗೂ ಸಿಮ್ ಕಾರ್ಡ್ ಹೇಗೆ ಸಿಗ್ತದೆ ಅನ್ನೋದು ಕೂಡ ನಿಗೂಢವಾಗಿರುವಂಥ ವಿಚಾರ. ಹಾಗಂತ ಆ ಮೊಬೈಲ್ ಫೋನ್ ಒಳಗಡೆ ಹೋಗದಂತೆ ನಿಯಂತ್ರಣ ಮಾಡಬೇಕಾಗಿರುವಂಥ ಕಾರಾಗೃಹ ಇಲಾಖೆ ಇಲ್ಲಿ ಜಾಮರ್ ಹಾಕಿ ಜನರಿಗೆ ಸಮಸ್ಯೆ ಕೊಡ್ತಾ ಇರುವಂಥದ್ದು ಬಹಳ ದೊಡ್ಡ ದುರಂತ ವಿಚಾರ. ಇದು ನೋಡೋಟ ಆ ಒಂದು ವಿಚಾರಗಳಲ್ಲಿ. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಅಡ್ವೊಕೇಟ್ ಸಚಿನ್ ನಾಯಕ್ ಅವರಿದ್ದಾರೆ. ಸಚಿನ್ ಅವರ ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಸಚಿನ್ ಅವರು. ಅಲ್ಲಿ ಅವರ ಆಫೀಸ್ ಕೂಡ ಇದೆ, ಅಡ್ವೊಕೇಟ್ ಅವರ ಅಲ್ಲಿ ಆಫೀಸ್ ಕೂಡ ಇದೆ. ಜೊತೆಗೆ ಅವರು ಕೂಡ ಈ ಸಮಸ್ಯೆಯನ್ನ ಬಹುಶಃ ಅನುಭವಿಸಿದ್ದಾರೆ ಅಂತ ಕಾಣ್ತದೆ. ಜೊತೆಗೆ ಎಸ್ ಸರ್, ಏನು ಹೇಳ್ತೀರಾ ಸರ್? ಒಂದು ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರೆ ಹಾಕಿದ್ರು ಅಂತ ಹೇಳ್ತಾರೆ. ಯಾರ್ದೋ ಸಮಸ್ಯೆ ಯಾರಿಗೂ ಕಷ್ಟವನ್ನ ಕೊಡ್ತಾ ಇದ್ದಾರೆ. ಏನ್ ಹೇಳ್ತೀರಾ ಸರ್ ತಾವು? ಸರ್ ನೋಡಿ, ಏನಂದ್ರೆ ಆರ್ಟಿಕಲ್ 19(1)A ಪ್ರಕಾರ ಇದು ರೈಟ್ ಟು ಇದು ಸ್ಪೀಚ್ ಉಂಟಲ್ಲ, ಇದು ರೈಟ್ ಟು ಕಮ್ಯುನಿಕೇಶನ್, ರೈಟ್ ಟು ಫ್ರೀ ಸ್ಪೀಚ್ ಅಲ್ಲಿ ಬರ್ತದೆ. ಸೊ ಆರ್ಟಿಕಲ್ 19(1)A ಪ್ರಕಾರ ಇದು ನಮ್ಮ ಫಂಡಮೆಂಟಲ್ ರೈಟ್ ಟು ಕಮ್ಯುನಿಕೇಶನ್ ಕೂಡ. ಕರೆಕ್ಟ್.
ಸುಮಾರು ಕೋರ್ಟ್ಸ್ ಆಲ್ಸೋ ಅಗ್ರಿ ಮಾಡಿದ್ದಾರೆ ಈ ವಿಷಯ ರೈಟ್ ಟು ಕಮ್ಯುನಿಕೇಶನ್. ಈಗ ಜಾಮರ್ ಹಾಕುದು ಸರಿಯಾ ತಪ್ಪ ಅಂತ ನಾನು ಹೇಳುದು, ಇಟ್ ಇಸ್ ಜಸ್ಟ್ ಪಾಲಿಸಿ ಮ್ಯಾಟರ್. ಆದ್ರೆ ಹಾಕಿದ ಮೇಲೆ ಸರ್ ನಾವು ಬೆನಿಫಿಟ್ ಮತ್ತೆ ಉಪದ್ರ ಅಂತ ಅನಾಲಿಸಿಸ್ ಮಾಡಿ ನೋಡ್ಬೇಕು. ಇದು ಬೆನಿಫಿಟ್ ಕಡಿಮೆ, ಉಪದ್ರ ಜಾಸ್ತಿ ಆಗಿದೆ. ಯಾಕಂದ್ರೆ MG ರೋಡ್ ಅಂದ್ರೆ ನಮ್ದು ಬಿಸ್ನೆಸ್ ಸೆಂಟ್ರಲ್ ಬಿಸ್ನೆಸ್ ಡಿಸ್ಟ್ರಿಕ್ಟ್ ನಮ್ಮದು ಇದು ಮಂಗಳೂರು ಜಿಲ್ಲೆ, ಇದು ದಕ್ಷಿಣ ಕನ್ನಡ ಜಿಲ್ಲೆದು MG ರೋಡ್. ಈಗ ಅದರಲ್ಲಿ ಅವ್ರು ಏನ್ ಮಾಡಿದ್ದಾರೆ, ಇಷ್ಟು ಅಪಾರ್ಟ್ಮೆಂಟ್ ಗಳಿವೆ, ಇಷ್ಟು ಬಿಲ್ಡಿಂಗ್ ಗಳಿವೆ ಎಲ್ಲರಿಗೆ. ಈಗ ಏನಾಗಿದೆ ಅಂದ್ರೆ ಸಿಂಪಲ್ ವಿಷಯ, ಈಗ ನಾವೊಂದು ಈಗ ಅಡ್ವೊಕೇಟ್ ನಮ್ದು ಟ್ಯಾಕ್ಸ್ ಲಾ ಪ್ರಾಕ್ಟೀಸ್ ಮಾಡ್ತೇವೆ ನಾವು ಪ್ರಿಡಾಮಿನೆಂಟ್ಲಿ. ಈಗ GST ರಿಟರ್ನ್ಸ್ ಮಾಡುವಾಗ OTP ಬರ್ತದೆ. OTPಗೆ ನಾವು ಏನ್ ಮಾಡ್ತೇವೆ, ಈಗ ನಮ್ಮ ಫೋನಿಗೆ ಇದು ಟ್ಯಾಕ್ಸ್ ಪೇಮೆಂಟ್ ಎಲ್ಲ ನಾವು ಮಾಡ್ಬೇಕು. ಟ್ಯಾಕ್ಸ್ ಪೇಮೆಂಟ್ ಕ್ಲೈಂಟ್ ಗಳು ಅಡ್ವೊಕೇಟ್ ಅಕೌಂಟಿಗೆ ಹಾಕಿ ಅಡ್ವೊಕೇಟ್ ಅವ್ರು ಪೇಮೆಂಟ್ ಮಾಡ್ತಾರೆ. ಅದು ಪೇಮೆಂಟ್ ಮಾಡ್ಲಿಕ್ಕೆ ಆಗದೆ ನವಭಾರತ್ ಸರ್ಕಲ್ ಗೆ ಅಂಪನ್ ಕಟ್ಟನಾಗ ಹೋಗ್ಬೇಕು ನಮ್ಮ ಹುಡುಗರಿಗೆ ಫೋನ್ ಹಿಡಿದು. ಯಾಕಂದ್ರೆ OTP ಬರ್ಲಿಕ್ಕೆ ಒಂದು. ಇನ್ನೊಂದು ನಿನ್ನೆ ಇದೊಂದು ಇನ್ಸಿಡೆಂಟ್ ಆದ. ನನ್ನದೇ ಅಜ್ಜಿ ಅಲ್ಲಿ ಜೈಲು ಹಿಂದ್ಗಡೆ ದತ್ತ ಗಾರ್ಡನ್ ಅಂತ ಫ್ಲಾಟ್ ಇದೆ, ಅಲ್ಲಿ ನಿಲ್ತಾರೆ. ಅವರದ್ದು ನಿನ್ನೆ 90ನೇ ಬರ್ಡೇ. ಅವರಿಗೆ 8 ಮಕ್ಕಳು, 14 ಮೊಮ್ಮಕ್ಕಳು, 10 ಮನೆ ಮಕ್ಕಳಿದ್ದಾರೆ. ಅವರಿಗೆ ನಿನ್ನೆ ಮತ್ತೆ 90ನೇ ಬರ್ಡೇಗೆ ಫೋನ್ ಮಾಡಿ ಮಾತಾಡ್ಲಿಕ್ಕೆ ಆಗ್ಲಿಲ್ಲ ಯಾರ ಹತ್ರ. ಯಾಕಂದ್ರೆ ಅವರಲ್ಲಿ ನೆಟ್ವರ್ಕ್ ಸಿಗ್ಲಿಲ್ಲ, ಮತ್ತೆ ವೈಫೈ ಕೂಡ ಇಲ್ಲ ಅವರ ಮಗಳ ಮನೆಯಲ್ಲಿ. ಯಾಕಂದ್ರೆ ಅವರು ಅಷ್ಟೆಲ್ಲ ಕಮ್ಯುನಿಕೇಶನ್ ಯೂಸ್ ಇಲ್ಲ ಅಲ್ಲ ಅಂತ. ಹಾಗೆ ಇದು ಜನರಿಗೆ ಇವತ್ತು ಇನ್ನೊಂದು ವಿಷಯ, ನಾವು ಸ್ವಿಗ್ಗಿಯಲ್ಲಿ ಐಟಮ್ಸ್ ತರ್ಬೇಕಂತಿದ್ದದ್ದು ನಮ್ಮ ಸ್ವಿಗ್ಗಿ ಇನ್ಸ್ಟಾಮಾರ್ಟ್ ಅಲ್ಲಿ. ಅವರು ಅರ್ಧ ಗಂಟೆ ಹುಡುಕಿದಾರಂತ ನಮ್ಗೆ ಐಟಮ್ ಕೊಡ್ಲಿಕ್ಕೆ. ಯಾಕಂದ್ರೆ ಅವರಿಗೆ ಇದೇ ಆಗ್ಲಿಲ್ಲ, ಯಾವ್ದು ಸಿಗುದಿಲ್ಲ. ಹೌದು, ನೆಟ್ವರ್ಕ್ ಸಿಗುದಿಲ್ಲ. ಹೌದು 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 ಹೌದು. ಹೀಗೆ ಇದು ಈಗ ಎಂತ ಅಂದ್ರೆ ಈಗ ನಮ್ಮ ಜಾಮರ್ ಪಾಲಿಸಿ ಅಂತ ಉಂಟು. ಎಂತ ಅಂದ್ರೆ ನಮ್ಮದು ಕ್ಯಾಬಿನೆಟ್ ಸೆಕ್ರೆಟರಿಯೇಟ್ ಇಂದ 2023 ಅಲ್ಲಿ ಜಾಮರ್ ಗೈಡ್ಲೈನ್ಸ್ ಅಂತ ಬಂದಿದೆ. ಇವನ್ ಆ ಜಾಮರ್ ಗೈಡ್ಲೈನ್ಸ್ ಅಲ್ಲಿ ಕೂಡ ಜೈಲಲ್ಲಿ ಹೇಗೆ ಬಳಸಬೇಕು ಅದಿದಂತ ಕ್ಲಿಯರ್ ಇಲ್ಲ. ನಾನು ಬೇಕಾದ್ರೆ ಜಾಮರ್ ಗೈಡ್ಲೈನ್ಸ್ ಕೂಡ ಶೇರ್ ಮಾಡ್ತೇನೆ. ಎಸ್ ಸರ್. ಈಗ ನೋಡಿ, ಜಾಮರ್ ಗೈಡ್ಲೈನ್ಸ್ ಇದೆ, ಜೊತೆಗೆ ಜೈಲ್ ಆಸುಪಾಸಿನ ಪಕ್ಕ ಜಾಮರ್ ಹಾಕುವಂಥದ್ದು ಕೂಡ ಇದೆ ಜೈಲಲ್ಲಿ. ಆದರೆ ವಿಷಯ ಏನಂತ ಹೇಳಿದ್ರೆ, ಇದು ಹಾರ್ಟ್ ಆಫ್ ದ ಸಿಟಿ, ಅಂದರೆ ಒಂದು ಸಿಟಿ ಒಳಗಡೆ ಇರುವಂತಹ ಜೈಲು. ಆ ಜೈಲನ್ನು ಅಲ್ಲಿಂದ ಶಿಫ್ಟ್ ಮಾಡಬೇಕಾಗುತ್ತೆ. ಅದನ್ನು ಬಿಟ್ಟು ಇವರು ಈ ರೀತಿ, ಅಂದರೆ ಗೃಹ ಇಲಾಖೆ ಹೇಳುವಂಥದ್ದು ಆ ರೀತಿ, ಅಂದರೆ ನಾವು ಸೇಫ್ಟಿ ಮೆಷರ್ಸ್ಗೋಸ್ಕರ ನಾವು ಈ ರೀತಿ ಹಾಕ್ತಾ ಇದ್ದೀವಿ ಜಾಮರ್ ಅನ್ನುವಂಥದ್ದು. ಆದರೆ ಇಲ್ಲಿ ಜನರಿಗೆ ಸಮಸ್ಯೆ ಆಗ್ತಾ ಇದೆ. ನೋಡಿ, ನಿಮ್ಮ ಆಫೀಸ್ ಇರುವಂಥದ್ದು ಅಲ್ಲೂ ಆ ಭಾಗದಲ್ಲೇ ಭಾಳಷ್ಟು ಅಲ್ಲಿ ಐಷಾರಾಮಿ ಹೋಟೆಲ್ಗಳು ಕೂಡ ಇದೆ, ಜೊತೆಗೆ ಕಾಲೇಜ್ಗಳಿದೆ, ಜೊತೆಗೆ ಅಲ್ಲಿ ಬಹಳಷ್ಟು ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳಿವೆ. ಎಲ್ರಿಗೂ ಕೂಡ ಸಮಸ್ಯೆ. ನೀವು ಹೇಳಿದ್ರಿ ಒಂದು OTP ಒಂದು ನಂಬರ್ ಬರಬೇಕು, ಅಥವಾ ಯಾರಾದರೂ ಕಾಂಟ್ಯಾಕ್ಟ್ ಮಾಡಬೇಕಂತ ಹೇಳಿದ್ರೆ PVS ತನಕ ಹೋಗಬೇಕು ಅನ್ನುವಂಥದ್ದು. ಇದೆಲ್ಲವೂ ಕೂಡ ಇದ್ದಾಗ ತಾವು ಕೂಡ ಅಡ್ವೊಕೇಟ್ ಆಗಿ ಸರ್ ವಾಟ್ ಸ್ಟೆಪ್ ಅಂತ ಹೇಳಿದ್ರೆ ಏನು ತೆಗೆದುಕೊಳ್ತೀರಿ ಅನ್ನುವಂಥದ್ದು, ಏನಾಗುತ್ತೆ ಅನ್ನೋಂಥ ವಿಚಾರಗಳು ಬರುತ್ತೆ. ಯಾಕೆಂದರೆ ಆ ಭಾಗದ ಜನರು ಕೂಡ, ಅಂದರೆ ಮಕ್ಕಳ ಪ್ರಾಜೆಕ್ಟಿಂದ ಹಿಡಿದು ಇಂಟರ್ನೆಟ್ ಬೇಕೇ ಬೇಕು, ಮೊಬೈಲ್ ಫೋನ್ಗಳು ಬೇಕೇ ಬೇಕು ಪ್ರತಿಯೊಬ್ಬರಿಗೂ ಕೂಡ, ವರ್ಕ್ ಫ್ರಮ್ ಹೋಮ್ ಭಾಳಷ್ಟು ಜನರಿಗೆ. ಸೊ ಅಲ್ಲಿರುವ ಜನರಿಗೂ ಕೂಡ ಭಾಳಷ್ಟು ಕಷ್ಟ ಆಗ್ತಾ ಇದೆ, ಅಲ್ಲಿನ ನಿವಾಸಿಗಳಿಗೆ. ಏನು ಹೇಳ್ತೀರಾ ಸರ್, ಏನು ಮಾಡ್ಬೋದು, ಏನು ಕತೆ ಅನ್ನುವಂಥದ್ದು? ಅಲ್ಲ, ಈಗ ಅವ್ರ ಕೆಲಸ ನಾವು ಕೇಳಿದ್ರೆ ಹೇಳ್ತಾರೆ, ನೀವು ವೈಫೈ ಹಾಕಿ, ಅದು ಹಾಕಿ, ಇದಾಕಿ. ವೈಫೈ ಹಾಕಿದ ಜನರಿಗೆ ಅಡಿಷನಲ್ ಕಾಸ್ಟ್. ಇನ್ನೊಂದೇನಂದ್ರೆ ಈ ಮ್ಯಾಟರ್ ಅಲ್ಲಿ ಈಗ ನಮ್ಮ ಹತ್ರ ಬಹಳಷ್ಟು ಜನ ಅಪ್ರೋಚ್ ಆಗಿದ್ದಾರೆ. ಈಗ ಆ ಮ್ಯಾಟರ್ ಅಲ್ಲಿ ಒಂದು ಅರ್ಜೆಂಟ್ಲಿ ಒಂದು ರಿಟ್ ಪಿಟಿಷನ್ ಹಾಕುವ ಅಂತ ಇದ್ದೇವೆ. ಯಾಕಂದ್ರೆ ಇವ್ರು ಏನ್ ಮಾಡ್ತಾರೆ, ಸ್ವಲ್ಪ ದಿನದಲ್ಲಿ ಸರಿ ಮಾಡ್ತಾರೆ. ಸರ್, ನಿಮ್ಮ ವಾಯ್ಸ್ ಸರಿಯಾಗಿ ಕೇಳ್ತಾ ಇಲ್ಲ ಸರ್. ಕೇಳ್ತದ ಸರ್? ಕೇಳ್ತದೆ ಸರ್, ಕೇಳ್ತದೆ, ಮಾತಾಡಿ. ನೋಡಿ, ಎಂತ ಗೊತ್ತುಂಟ ಸರ್, ಇದು ಮುಂಚೆಯಿಂದ ಉಂಟು ಈ ಪ್ರಾಬ್ಲಮ್, ಇವತ್ತಿನದಲ್ಲ. ಸಾಧಾರಣ ಈಗ ಒಂದು 10 ವರ್ಷದಿಂದ ಈ ಜಾಮರ್ ಸಮಸ್ಯೆ ಉಂಟು ಸರ್. ಯಾವತ್ತು ತೆಗಿತಾರೆ. ಮುಂಚೆ ಎಷ್ಟು ಡಿಜಿಟಲೈಸೇಷನ್ ಇರ್ಲಿಲ್ಲ. ಈಗ ಎಂತ ಆಗಿದೆ ಗೊತ್ತುಂಟ, ಪರಿಹಾರ ಬೇಕಿದ್ದಕ್ಕೆ. ಇದಕ್ಕೆ ಎಂತ ಗೊತ್ತುಂಟ, ಹೀಗೆ ಪುನಃ ಮಾಡ್ತಾ ಇದ್ರೆ ಇದು ಮಕ್ಕಳಾಟ ಮಾಡಿದಾಗ ಯಾಕೆ ಗೊತ್ತುಂಟ, ಇದು ಬಿಸ್ನೆಸಸ್ ಎಲ್ಲ ಟೆಲಿ ಕಮ್ಯುನಿಕೇಶನ್ ಡಿಪೆಂಡೆಂಟ್ ಇರುವಾಗ ಈಗ ನಾವು ಅದಕ್ಕೆ ಒಂದು ರಿಟ್ ಪಿಟಿಷನ್ ಹಾಕಿ ಅಂತ ತುಂಬಾ ಜನ ನಮ್ಮ ಹತ್ರ ಹಾಕ್ಬೇಕಂತ ತುಂಬಾ ಜನ ಅಪ್ರೋಚ್ ಆಗಿದ್ದಾರೆ ಸರ್. ಈ ಮ್ಯಾಟರ್ ಅಲ್ಲಿ ಆದಷ್ಟು ಬೇಗ ರಿಟ್ ಪಿಟಿಷನ್ ಹಾಕುವಂತ ಇದ್ದೇವೆ ನಾವು. ಈಗ ಕೋರ್ಟ್ ಇದು ಇಂಟರ್ವೆನ್ಷನ್ ಮಾಡುವಂತ ಹೈಕೋರ್ಟ್ ಇದು ಇಂಟರ್ವೆನ್ಷನ್ ಮಾಡ್ಬೇಕಂತ ಇದ್ದೇವೆ ನಾವು. ಕರೆಕ್ಟ್. ಎಸ್ ಸರ್. ಆ ಒಂದು ಸ್ಟೆಪ್ ಅನ್ನ ತೆಗೆದುಕೊಳ್ಬೇಕಂತಿದ್ರಿ ಈಗ ಸದ್ಯ. ಹೌದು, ಆದಷ್ಟು ಬೇಗದಲ್ಲಿ ಮಾಡ್ಬೇಕಂತಿತ್ತು. ಯಾಕಂದ್ರೆ ಇದಕ್ಕೆ ಶಾಶ್ವತ ಪರಿಹಾರ ಇಲ್ಲದ್ರೆ ಬರುತ್ತಿಲ್ಲ ಸರ್. ಎಸ್ ಸರ್. ಜನರದ್ದು ತೊಂದರೆ ಏನಂದ್ರೆ, ಅದು ಫಂಡಮೆಂಟಲ್ ರೈಟ್ ವೈಲೇಷನ್ ಆಗುವಾಗ ನಾವು ಡೈರೆಕ್ಟ್ ಅಪ್ರೋಚ್ ಮಾಡ್ಲಿಕ್ಕೆ ನಮಗೆ ಆರ್ಟಿಕಲ್ 226 ಆಫ್ ದ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇದು ರೈಟ್ಸ್ ಇದೆ ನಮಗೆ. ಎಸ್ ಕರೆಕ್ಟ್. ಎಸ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸಚಿನ್ ನಾಯ್ಕ್ ಅವರೇ, ನಮ್ಮ ಕುಡ್ಲಬಾಯಿನಿ ಜೊತೆ ಮಾತಾಡಿದ್ದಕ್ಕೆ ಆ್ಯಂಡ್ ವ್ಯಾಲ್ಯೂಯಬಲ್ ಇನ್ಫಾರ್ಮೇಷನ್ ಶೇರ್ ಮಾಡಿದ್ರಿ. ಆ್ಯಂಡ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಇವರ ಜೊತೆಗೆ ಇವತ್ತು ಒಂದು ಕಡೆ ಐವನ್ ಡಿಸೋಜ್ ಅವರು ಮಾತಾಡಿದ್ದಾರೆ. ಇವೆಲ್ಲದರ ಜೊತೆಗೆ ವೇದವ್ಯಾಸ್ ಕಾಮತ್ ಅವರು, ಮಂಗಳೂರು ದಕ್ಷಿಣ ಶಾಸಕರು ವೇದವ್ಯಾಸ್ ಕಾಮತ್ ಅವರು ಕೂಡ ಇವತ್ತು ಜೈಲ್ ರೋಡ್ಗೆ ಬಂದಿದ್ದಾರೆ. ಜೊತೆಗೆ ಜಿಲ್ಲಾ ಕಾರಾಗೃಹಕ್ಕೂ ಕೂಡ ಭೇಟಿ ನೀಡಿದ್ದಾರೆ. ಜೊತೆಗೆ ಅಲ್ಲಿ ಜನಸಾಮಾನ್ಯರಿಗೆ ಆಗ್ತಾ ಇರುವಂತಹ ಈ ಜಾಮರ್ನಿಂದ ಆಗ್ತಾ ಇರುವಂತಹ ಸಮಸ್ಯೆ ಬಗ್ಗೆ ಅವರು ಕೂಡ ಧ್ವನಿ ಎತ್ತಿದ್ದಾರೆ. ಯಾಕಂದರೆ ಇದನ್ನು ಸರಿ ಮಾಡಬೇಕು ಸರ್ಕಾರ, ಇದನ್ನು ಸರಿ ಮಾಡಬೇಕು ಇಲಾಖೆ ಅನ್ನುವಂಥ ನಿಟ್ಟಿನಲ್ಲಿ ಅವರು ಕೂಡ ಇವತ್ತು ಅಲ್ಲಿಗೆ ಆಗಮಿಸಿ ಅವರ ಧ್ವನಿಯನ್ನು ಎತ್ತಿದ್ದಾರೆ. ಎಸ್, ಆ ಬಗ್ಗೆ ಕೂಡ ದೃಶ್ಯಾವಳಿ ಬರ್ತಾ ಇದೆ. ವೇದವ್ಯಾಸ್ ಕಾಮತ್ ಅವರು
ಸಾರ್ವಜನಿಕರು ದಿನನಿತ್ಯ ನಮಗೆಲ್ಲರಿಗೂ ಕಿರಿಕಿರಿ ಆಗ್ತಾ ಇದೆ. ನಿಮ್ಮ ಜೈಲಿನ ರಕ್ಷಣೆಯ ಕೈದಿಗಳ ರಕ್ಷಣೆ ಮಾಡೋದ್ರಲ್ಲಿ ನಮ್ಮದೇನು ನಿಮ್ಮ ರಕ್ಷಣೆ ಅಂತ ಹೇಳಿದ್ರೆ ನೀವು ಅದಕ್ಕೋಸ್ಕರ ಏನೆಲ್ಲ ಪ್ರಿಕಾಷನರಿ ಮೆಜರ್ಸ್ ನೀವು ತಗೊಳ್ತೀರಿ, ಅದಕ್ಕೆ ನಮಗೆ ವಿರುದ್ಧ ಇಲ್ಲ. ಆದರೆ ನಿಮ್ಮ ಈ ಪ್ರಿಕಾಷನರಿ ಮೆಜರ್ಸಿಂದ ಜನರಿಗೆ ತೊಂದರೆ ಆಗಿದೆ, ಇದಕ್ಕೆ ನಮ್ಮ ವಿರುದ್ಧ ಇಲ್ಲ. ಹಾಗಾಗಿ ನಾನು ನಿಮ್ಮೊಂದು ಮನವಿ ಕೊಟ್ಟರೆ, ನಾಳೆಗೆ ಬೆಂಗಳೂರು ನಾಡ್ದು ಬೆಳಗ್ಗೆ ಬೆಂಗಳೂರಿನ ಇದ್ದರೆ ನಾನು ಹೋಮ್ ಮಿನಿಸ್ಟ್ರಿಗೂ ಮತ್ತು ನಿಮ್ಮ ಜೈಲಿನ DG ಅವರಿಗೂ ಮನವಿ ಕೊಡ್ತೇನೆ. ತಕ್ಷಣ ಇದನ್ನು ಬಗೆಹರಿಸ್ಕೊಳ್ಬೇಕು ಅಂತ ಅನ್ನೋದು ಕೊಡಬೇಕು. ನೀವು ಜೈಲಿನ ಒಳಗಡೆ ಸರಿಯಾಗಿ ಮೇಂಟೈನ್ ಮಾಡಬೇಕಾದ ಕೆಲಸ ನಿಮ್ಮ. ಈ ಮೇಂಟೈನ್ ಮಾಡಬೇಕು ಅಂತ ಹೇಳುವ ಕಾರಣ ನೀವು ಜೈಲಿನ ಒಳಗಡೆ ಬೇಕಾದ ಹಾಗೆ ಜಾಮರ್ಗಳು ಹಾಕ್ಕೊಳ್ಳಿ, ಇದರ ಅವ್ಯವಸ್ಥೆ ಹೊರಗಡೆ ಬರದ ಹಾಗೆ ಮಾಡಬೇಕು ಅಂತ ಹೇಳೋದು. ಹಾಗಾಗಿ ಮಾಜಿ ಮೇಯರ್ಗಳೊಂದಿಗೆ ಕೂಡಿದ 4 ಮಹಾನಗರ ಪಾಲಿಕೆ ನೇರವಾಗಿ ಶಾಸಕ ವೇದವ್ಯಾಸ್ ಕಾಮತ್ ಅವರಿದ್ದಾರೆ. ಸರ್ ನಮಸ್ತೆ ಸರ್. ನಮಸ್ಕಾರ. ನಮಸ್ತೆ ಸರ್. ಸದ್ಯ ಬಹಳಷ್ಟು ವಾರಗಳಿಂದ ಕೇಳ್ತಾ ಇರುವಂತಹ ಒಂದು ಕೂಗು ಅಂದರೆ ಕೊಡಿಯಲ್ ಬೈಲ್ನಲ್ಲಿ ಆ ಆಸುಪಾಸಿನಲ್ಲಿ, ಯಾಕಂದರೆ ಜಾಮರನ್ನು ಹಾಕಿ ಜಿಲ್ಲಾ ಕಾರಾಗೃಹಕ್ಕೆ ಬಹಳಷ್ಟು ಸಂಕಷ್ಟವನ್ನು ಆ ಭಾಗದ ಜನರು ಎದುರಿಸ್ತಾ ಇದ್ದಾರೆ. ಆದರೆ ಯಾರೊಬ್ರು ಕೂಡ ಮಾತಾಡ್ತಿಲ್ಲ ಅಂತ ಬಂದಾಗ ಎಸ್, ಇವತ್ತು ತಾವು ಈ ವಿಚಾರ ತಮ್ಮ ಗಮನಕ್ಕೆ ಬಂದಿದೆ ಆ್ಯಂಡ್ ಇದಕ್ಕೆ ವಾಯ್ಸ್ ರೇಸ್ ಕೂಡ ಮಾಡಿದ್ದೀರಿ ಸರ್. ಎಸ್ ಸರ್, ಏನಾಗುತ್ತೆ, ಇದಕ್ಕೆ ಶಾಶ್ವತ ಪರಿಹಾರ ಬೇಕು ಅನ್ನೋದು ಆ ಭಾಗದ ಜನರು ಕೂಡ ಹೇಳ್ತಾ ಇದ್ದಾರೆ. ಏನು ಹೇಳ್ತೀರಾ ಸರ್ ಫಸ್ಟ್ ಆಕ್ಷನ್? ನೋಡಿ, ಪ್ರಾರಂಭದಲ್ಲಿ ಜೈಲಿನಲ್ಲಿ ಕ್ಯಾಮರಾ ಹಾಕಿರುವಂತ ವಿಚಾರಗಳು ಮಾಧ್ಯಮದ ಮುಖಾಂತರ ತಿಳ್ಕೊಂಡ ನಂತರ, ಸಾರ್ವಜನಿಕರ ಮುಖಾಂತರ ಕಂಪ್ಲೇಂಟ್ ಬಂದ ನಂತರ ನಾನು ಪ್ರಾರಂಭದಲ್ಲಿ ಜೈಲಿನ ಮೇಲಧಿಕಾರಿಗಳು ಮತ್ತು ಬೆಂಗಳೂರು ಮಟ್ಟಿನ ಅಧಿಕಾರಿಗಳಿಗೂ ಕೂಡ ನನ್ನ ಗಮನಕ್ಕೆ ತಂದು ಅವರು ಸೂಕ್ತವಾಗಿ ಕ್ರಮವನ್ನ ವಹಿಸಿಕೊಳ್ತಾರೆ ಅಂತ ಹೇಳುವಂಥದ್ದು ನನಗೆ ಹೇಳಿದ್ರು. ಆದ್ರೂ ಆ ಕ್ರಮವನ್ನ ವಹಿಸಿಕೊಳ್ಳದ ಕಾರಣ ನಾನು ಇವತ್ತು ಹೋಗಿ ಮನವಿಯನ್ನ ಕೊಟ್ಟು ಇನ್ನೊಂದು 2-3 ದಿವಸದೊಳಗಡೆ ನೀವು ಶಾಶ್ವತವಾಗಿ ಪರಿಹಾರ ಮಾಡಿಲ್ಲ ಅಂತ ಹೇಳಿದ್ರೆ ನಾನು ಜೈಲು ಪಕ್ಕದಲ್ಲಿ ರಾಸ್ತಾರೋಕ ಮಾಡಿ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಪ್ರತಿಭಟನೆಯನ್ನು ಮಾಡ್ತೀನಿ ಅಂತ ಹೇಳುವಂಥದ್ದನ್ನು ಇವತ್ತು ಹೇಳಿದ್ದೇನೆ. ಎರಡನೇ ಮಾತು ಏನು ಅಂತ ಹೇಳಿದ್ರೆ, ಜೈಲಿನ ಒಳಗಡೆ ಇರುವಂತ ಎಲ್ಲ ಕೈದಿಗಳಿಗಾಗಿರ್ಬೋದು, ಯಾರಿಗೂ ಆಗಿರ್ಬೋದು, ಅವರನ್ನ ನೀವು ಸರಿಯಾದ ಹತೋಟಿಯಲ್ಲಿ ಹಿಡಿದುಕೊಳ್ಬೇಕಾದ್ದು ರಾಜ್ಯ ಸರ್ಕಾರದ, ಕಾಂಗ್ರೆಸ್ ಸರ್ಕಾರದ ಜವಾಬ್ದಾರಿ. ಜೈಲಿನ ಒಳಗಡೆ ಅದು ಅಹಿತಕರವಾದ ಘಟನೆ ಆಗುತ್ತೆ ಅಂತ ಹೇಳಿದ್ರೆ ಆ ಜೈಲಿನ ಅಹಿತಕರ ಘಟನೆ ಆಗದಾಗಿ ನೋಡ್ಬೇಕಾದ್ದು ರಾಜ್ಯ ಸರ್ಕಾರದ ಜವಾಬ್ದಾರಿ ಬಿಟ್ರೆ, ಕಾಂಗ್ರೆಸ್ ಸರ್ಕಾರದ ಜವಾಬ್ದಾರಿ ಬಿಟ್ರೆ ಅದರ ಶಿಕ್ಷೆಯನ್ನ ಊರಿಡಿ ಕೊಡುವಂತದ್ದು ಯಾವ ನ್ಯಾಯ ಅಂತ ಹೇಳುವಂಥದ್ದು. ಇವತ್ತು ಜೈಲಿನ ಒಳಗಡೆ ಈ ರೀತಿ ಅಹಿತಕರ ಘಟನೆ ಆಗುತ್ತೆ ಅಂತ ಹೇಳಿದ್ರೆ ಇದಕ್ಕೆ ಕಾರಣಕರ್ತರು ಯಾರು? ಜೈಲಿನ ಒಳಗಡೆ ಗಾಂಜಾ ಸಿಗುತ್ತೆ, ಡ್ರಗ್ಸ್ ಸಿಗುತ್ತೆ, ಅಥವಾ ಇನ್ನಿತರ ರೀತಿಯ ಹೊಡೆದಾಟಗಳು ನಡೆಯುತ್ತೆ ಅಂತ ಹೇಳಿ ಆದ್ರೆ ಹಲವಾರು ಬಾರಿ ಇದ್ರ ಬಗ್ಗೆ ಸರ್ಕಾರಕ್ಕೆ ಗಮನಕ್ಕೆ ಬಂದರೂ ಕೂಡ ಸರ್ಕಾರ ಯಾವುದೇ ಕ್ರಮವನ್ನು ವಹಿಸಿಕೊಳ್ಳದೆ ಈ ರೀತಿಯ ಜೈಲಿನಲ್ಲಿರುವಂತಹ ವ್ಯಕ್ತಿಗಳಿಗೆ ಒಂದು ರೀತಿಯ ಕುಮ್ಮುಕು ಅವರಿಗೆ ಇದನ್ನ ಈ ರೀತಿಯ ಪ್ರೇರೇಪಣೆ ಮಾಡುತ್ತೆ ಅಂತ ಹೇಳಿ ಆದ್ರೆ ಸರ್ಕಾರ ಕಟ್ಟುನಿಟ್ಟಿನ ಕ್ರಮವನ್ನ ವಹಿಸಿಕೊಂಡಿಲ್ಲ ಅಂತ ಹೇಳಿ ಗೊತ್ತಾಗತ್ತೆ. ಇದಕ್ಕೆ ಜನರ ಪರವಾಗಿ ನಾವಿದ್ದೇವೆ, ನಾವು ಮಾತಾಡ್ತೇವೆ, ನಾವು ಧ್ವನಿಯನ್ನ ಎತ್ತುತ್ತೇವೆ ಅಂತ ಹೇಳುವಂತದ್ದನ್ನ ಹೇಳಿ ಇವತ್ತು ಮನವಿಯನ್ನ ಕೊಟ್ಟು 3 ದಿವಸದೊಳಗಡೆ ಶಾಶ್ವತವಾದ ಪರಿಹಾರವನ್ನ ಮಾಡಿಲ್ಲ ಅಂದ್ರೆ 4ನೇ ದಿವಸಕ್ಕೆ ನಾವು ರಾಸ್ತಾರೋಕ ಮಾಡುವ ಮುಖಾಂತರ ಹೋರಾಟವನ್ನ ಮಾಡ್ತೇವೆ ಅಂತ ಹೇಳೋದನ್ನ ಹೇಳಿದ್ದೇನೆ. ಓಕೆ, ಅಂದ್ರೆ 3 ದಿನ ಈಗ ಡೆಡ್ ಲೈನ್ ಕೊಟ್ಟಿದ್ದೀರಿ ತಾವುಗಳು, ಅಂದ್ರೆ ರಾಸ್ತಾರೋಕೋ ಕಾರ್ಯಕ್ರಮ ಮಾಡ್ತೀರಿ ಹಾಗಾದ್ರೆ? 3 ದಿನಗಳು ಡೆಡ್ ಲೈನ್ ಇದೆ ಹಾಗಾದ್ರೆ? 3 ದಿವಸದೊಳಗಡೆ ಅದಕ್ಕೆ ಪರಿಹಾರ ಮಾಡಬೇಕು ಅಂತ ಹೇಳೋದನ್ನ ಹೇಳಿದ್ದೇನೆ. ಓಕೆ ಓಕೆ, ಯಾಕಂದ್ರೆ ಜೈಲಿನ ಹತ್ತಿರ ನಾವು ರಾಸ್ತಾರೋಕ ಮಾಡಿ ಅದನ್ನ ಪ್ರತಿಭಟನೆಯನ್ನು ಮಾಡುವಂತದ್ದು ಗ್ಯಾರಂಟಿ. ಸಾರ್ವಜನಿಕರಿಗೆ ಆಗುವಂತ ತೊಂದರೆಗಳು ನಮ್ಗಿರ್ಬಹುದು, ಮಹಾನಗರ ಪಾಲಿಕೆ ಸದಸ್ಯರುಗಳಿಗೆ ಎಲ್ಲರಿಗೂ ಗೊತ್ತಾಗ್ತಾ ಇರುವಂತ ಸಂದರ್ಭದಲ್ಲಿ ಅದಕ್ಕೆ ಶಾಶ್ವತವಾಗಿ ಪರಿಹಾರ ಕೊಡಬೇಕು. ಜೈಲಿನಲ್ಲಿ ಈ ರೀತಿ ಅಹಿತಕರ ಘಟನೆ ಆದ್ರೆ ಜೈಲಿನ ಒಳಗಡೆ ನೀವು ಅದನ್ನ ಸರಿಪಟ್ಟಂತ ಜಾಮರ್ ಹಾಕ್ಬೇಕು ಬಿಟ್ರೆ ಇದರಿಂದ ಅದರ ಹತ್ತಿರವಿರುವಂತ ಸ್ಥಳೀಯ ಒಂದು 5-6 ವಾರ್ಡ್ಗಳಿಗೆ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿದ್ರೆ ಇದಕ್ಕೆ ಆಗುವಂತ ತೊಂದರೆಗಳಿಗೆ ರಾಜ್ಯ ಸರ್ಕಾರವೇ ನೇರವಾದ ಹೊಣೆಯನ್ನ ಹೊರಬೇಕಾಗ್ತದೆ ಅಂತ ಹೇಳಿ ನಾನು ಶಾಸಕನಾಗಿ ಹೇಳಿ ಬಯಸ್ತಾ ಇದ್ದೇನೆ. ಇದಕ್ಕೆ ಕಾಂಗ್ರೆಸ್ ಆಡಳಿತಕ್ಕೆ ಬಂದ ನಂತರ ಈ ರೀತಿಯ ಒಂದು ದುರ್ವರ್ತನೆಯಿಂದ ಹಿಡಿದು ಈ ರೀತಿಯ ಅವ್ಯವಸ್ಥೆಗಳು ಆಗ್ತಾ ಇರುವಂತದ್ದು ಇದಕ್ಕೆ ಕಾಂಗ್ರೆಸ್ ಸರ್ಕಾರವೇ ನೇರವಾಗಿ ಹೊಣೆ ಆಗ್ತದೆ ಅಂತ ಹೇಳಿ. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ವಾಯ್ಸ್ ರೇಸ್ ಮಾಡಿದಿರಿ ಅಂಡ್ 3 ದಿನಗಳ ಡೆಡ್ ಲೈನ್ ಕೂಡ ಕೊಟ್ಟಿದ್ದೀರಿ ಅಂಡ್ ಆಫ್ಟರ್ ದಟ್ ಎಸ್ ತಾವುಗಳು ಅವ್ರ ಜೊತೆ ನಿಲ್ಬೇಕು, ಯಾಕಂದ್ರೆ ಪ್ರತಿ ಬಾರಿ ಕೂಡ ಆ ಭಾಗದ ಜನರು ಈಗ ಬಹಳಷ್ಟು ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಅಂಡ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್, ಇದು ಶಾಸಕರು ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ ವೇದವ್ಯಾಸ್ ಕಾಮತ್ ಅವರು ಇವತ್ತು ಜೈಲಿಗೆ ಭೇಟಿ ನೀಡಿ ಅಲ್ಲಿ ಸಂಬಂಧಪಟ್ಟಂತಹ ಅಧಿಕಾರಿಗಳ ಜೊತೆ ಚರ್ಚೆಯನ್ನು ಮಾಡಿದ್ದಾರೆ. ಇಟ್ಸ್ ವೆರಿ ಕ್ಲಿಯರ್, ತಪ್ಪು ಮಾಡಿದವರು ಯಾರಿದ್ದಾರೆ, ಅಂದರೆ ಭದ್ರತಾ ಸಿಬ್ಬಂದಿಗಳ ವೈಫಲ್ಯ ಏನಿದೆ, ಅವರ ಲೋಪ ಏನಿದೆ, ಮನೆ ಕಳಿಸಿ ಅವರನ್ನು. ಬೇಡ ಅಂಥವ್ರು ಬೇಡ ಅಲ್ವಾ, ಮನೆ ಕಳಿಸಿ, ಬುದ್ಧಿ ಬರುತ್ತೆ, ಸ್ಟ್ರಿಕ್ಟ್ ಆಗಿರ್ತಾರೆ ಉಳಿದವರು. ಅದನ್ನು ಬಿಟ್ಟು ಇಡೀ ಊರಿಗೆ ತಾವುಗಳು ಈ ರೀತಿ ರೂಲ್ಸ್ ಕೊಡ್ತೀರಿ ಅಂತ ಬಂದಾಗ ಏನು ದುರಂತ, ಏನು ಕತೆ ಇದು. ಒಂದೇ ಮಾತು, ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೆ ಹಾಕ್ತಾರೆ, ಅಂತಹ ಪರಿಸ್ಥಿತಿ ಇದೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಕಾರಾಗೃಹದಲ್ಲಿ, ಜೊತೆಗೆ ನಮ್ಮ ಜಿಲ್ಲಾಡಳಿತದಲ್ಲಿ. ಎಸ್, ಏನು ಹೇಳಿದ್ರು ಕಾಮತ್ ಅವರು ಅಲ್ಲಿಗೆ ಬಂದು ನೋಡ್ಕೊಂಬನ್ನಿ. ನಾನಿವತ್ತು ಬಹಳಷ್ಟು ಕಡೆಗಳಲ್ಲಿ ಪತ್ರಿಕಾ ವರದಿ ಹೇಳಿಕೆ ಮತ್ತು ಬೇರೆ ಬೇರೆ ಕಡೆಯಲ್ಲಿ ಅನುಭವದಿಂದ ನಾನು ಹೇಳ್ತಾ ಇದ್ದೇನೆ.
ಇವತ್ತು ಕಾಂಗ್ರೆಸ್ ಆಡಳಿತ ಬಂತು ಅಂತ ಹೇಳಿದ್ರೆ ಈ ರೀತಿಯ ತಪ್ಪು ಮಾಡುವಂಥ ಕ್ರಿಮಿನಲ್ಗಳಿಗೆ ಒಂದು ದೊಡ್ಡ ರೀತಿಯ ಅವಕಾಶಗಳು ಸಿಗ್ತಾ ಇದೆ ಅಂತ ಹೇಳುವಂಥದ್ದು ಇವತ್ತು ನಮಗೆಲ್ಲರಿಗೂ ಗೊತ್ತಾಗ್ತಾ ಇದೆ. ನಿಮ್ಮ ಜೈಲಿಗೆ ಸರಿಸರಿಮಾನ ಆಗಿ ನಿಮ್ಮ ಕಾನೂನನ್ನು ಯಶಸ್ವಿಯಾಗಿ ಅನುಷ್ಠಾನ ಮಾಡಲು ಜೈಲಿನ ಒಳಗೆ ಸೀಮಿತವಾಗಿ ಜಾಮರನ್ನು ಅಳವಡಿಸ್ಕೊಳ್ಬೇಕು ಬಿಟ್ಟರೆ ನಿಮ್ಮ ಜಾಮರಿಂದ ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಆಗಬಾರ್ದು ಅಂತೇಳುವಂಥ ಬೇಡಿಕೆಯನ್ನು ನಮ್ಮ ಎಲ್ಲ ನಿಯೋಗ ಸುಪ್ರೀಡೆಂಟಿಗೂ ಕೊಟ್ಟಿದೆ. ಆ ನಿಯೋಗ ಸುಪ್ರೀಡೆಂಟಿಗೆ ಕೊಟ್ಟಂಥ ನಿಯೋಗ ಈ ಮನವಿಯನ್ನು ಸುಪ್ರೀಡೆಂಟ್ ಅವರು ಸ್ವೀಕಾರ ಮಾಡಿದ್ದಾರೆ. ಅದರ ಒಟ್ಟಿಗೆ ನಾನು ನಾಳೆ ಬೆಂಗಳೂರಿನ ಗೃಹ ಸಚಿವರ ಇಲಾಖೆಗೂ ಇದನ್ನು ಈಗಾಗಲೇ ಕಳಿಸಿದ್ದೇನೆ, ಪುನರಪಿ ಅವರಿಗೆ ಹೋಗಿ ಮಾತಾಡ್ತೇನೆ. ಆದರೆ ಇವತ್ತು ನಾನು ಮಾಧ್ಯಮದಲ್ಲಿ ಮುಖಾಂತರ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ ಮಹಾನಗರ ಪಾಲಿಕೆ ಸದಸ್ಯರುಗಳು ಕೂಡ ಅವರ ಆಗು ಹೋಗುಗಳ ಕಷ್ಟ ಬಗ್ಗೆ ಒಂದೊಂದು ನಿಮಿಷ ಹೇಳ್ತಾರೆ. ಆದರೆ ಇವತ್ತು ನಾನು ಶಾಸಕನಾಗಿ ನಾನು ಒಂದೇ ಮಾತಲ್ಲಿ ಹೇಳೋದು ಅಂತ ಹೇಳಿದರೆ, ಮುಂದಿನ ದಿನಗಳಲ್ಲಿ ನಮ್ಮ ಎಲ್ಲ ಮಹಾನಗರ ಪಾಲಿಕೆ ಸದಸ್ಯರು ಮತ್ತು ನಮ್ಮ ಪಕ್ಷದ ನಾಯಕರ ಮುಖಾಂತರ ಇನ್ನೊಂದು ತ್ವರಿತವಾಗಿ 3 ದಿವಸ 4 ದಿವಸಗಳಲ್ಲಿ ಒಳಗಡೆ 3 ರಿಂದ 4 ದಿವಸ ಒಳಗಡೆ ಈ ಸಮಸ್ಯೆಯನ್ನು ರಾಜ್ಯದ ಕಾಂಗ್ರೆಸ್ ಆಡಳಿತ ನಿಮ್ಮ ಕರ್ಮದಿಂದಾದಂಥ ಈ ಸಮಸ್ಯೆ ಬಗೆಹರಿಸಲಿಲ್ಲ ಅಂತ ಹೇಳಿದ್ರೆ ಜೈಲಿನ ಮುಂಭಾಗದಲ್ಲಿ ನಾವು ರಾಸ್ತಾರೋಕ ಮಾಡುವ ಮುಖಾಂತರ ನಿಮಗೆ ಜನರ ಪರವಾಗಿ ನಾವು ಭಾರತೀಯ ಜನತಾ ಪಾರ್ಟಿ ನಿಲ್ತದೆ ಅಂತ ಹೇಳುವಂಥ ಮಾತನ್ನು ಹೇಳುತ್ತಾ ಈ ಜಾಮರನ ಸಮಸ್ಯೆಯನ್ನು ಬಗೆಹರಿಸುವಂಥ ದೃಷ್ಟಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಈ ಭಾಗದ ಎಲ್ಲ ಬಂಧುಗಳ ನಿವಾಸಿಗಳೊಟ್ಟಿಗೆ ಇದ್ದೇವೆ ಅಂತ ಹೇಳುವಂಥ ಧೈರ್ಯದ ಮಾತನ್ನು ಇವತ್ತು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈಗ ಇದು ಶಾಸಕರು ವೇದವ್ಯಾಸ್ ಕಾಮತ್ ಅವರು ಕೂಡ ಆ ಭಾಗಕ್ಕೆ ಭೇಟಿ ನೀಡಿ ನೇರವಾಗಿ ಸರ್ಕಾರಕ್ಕೆ ಅವರು ಆಗ್ರಹವನ್ನು ಮಾಡಿದ್ದಾರೆ. ಇನ್ನು 3 ದಿನಗಳ ಕಾಲ ಈ ಸಮಸ್ಯೆಯನ್ನು 3 ದಿನಗಳ ಒಳಗಡೆ ಪರಿಹರಿಸಬೇಕು ಅನ್ನೋ ನಿಟ್ಟಿನಲ್ಲಿ. ಜೊತೆಗೆ ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಸರ್? ನನ್ನದು ಮಧುರ್ನಾಥ್ ಅಂತ ವಿಜಯದಿಂದ ಮಾತಾಡ್ತಿದ್ದೇನೆ. ನಮಸ್ತೆ ಸರ್, ನಮಸ್ತೆ, ಮಾತಾಡಿ ಸರ್. ಬಹುಶಃ ತಮಗೂ ಕೂಡ ಜಾಮರಿಂದ ಸಮಸ್ಯೆ ಆಗಿದೆ. ಹೌದೌದು, ನಮ್ಗೆ ವಿಜಯ ಏರಿಯಾದವರೆಗೆ ಸಹ ಬರ್ತಾ ಉಂಟು. ಒಂದನೇ ವಿಷಯ. ಮತ್ತೆ ಎರಡನೇ ವಿಷಯ ಅಂತ ಹೇಳಿದ್ರೆ, ಈಗ ಇಷ್ಟೆಲ್ಲ ತಂತ್ರಜ್ಞಾನ ಇರ್ಬೇಕಾದ್ರೆ ಈಗ ಒಳಗೆ ಮೊಬೈಲ್ ಫೋನ್ ಅವರಿಗೆ ಪೊಲೀಸ್ ಅವರಿಗೆಲ್ಲ ಪತ್ತೆ ಮಾಡ್ಲಿಕ್ಕೆ ಆಗುದಿಲ್ವಾ? ಆಗುತ್ತೆ ಸರ್, ವೆರಿ ಈಸಿ. ಎಸ್ ಸರ್. ಹೌದು. ಅಷ್ಟೆಲ್ಲ ಜಾಮರೆಲ್ಲ ಹಾಕಿ ಉಳಿದವರಿಗೆ ಉಪದ್ರ ಯಾಕೆ ಮಾಡುದು? ಕರೆಕ್ಟ್ ಕರೆಕ್ಟ್. ಉಂಟು. ಇದೆಲ್ಲ ಎಲ್ಲರೂ ಬೇಜವಾಬ್ದಾರಿ ಅಂತ ನನ್ನ ಮನಸ್ಸಿಗೆ ಅನ್ನಿಸ್ತದೆ. ಇದೆಲ್ಲ ಕರೆಕ್ಟ್ ಕರೆಕ್ಟ್, ಬೇಜವಾಬ್ದಾರಿ. ಒಂದು ಜಾಮರ ಹಾಕಿದ್ರೆ ಆಯ್ತು, ಎಲ್ಲವೂ ಕೂಡ ಸರಿ ಆಯ್ತು ಅಂತ ಹೇಳ್ತಾ ಅಂದ್ರೆ ಎಲ್ಲರಿಗೆ ತೊಂದರೆ ಕೊಟ್ಟ ಕೂಡಲೇ ಅವರಿಗೆ ಒಳ್ಳೇದಾಗ್ತದೆ ಎಲ್ಲ. ಅದ್ರಂತೆ ಈಗ ಇಂಡೈರೆಕ್ಟ್ ಆಗಿ ಗವರ್ಮೆಂಟ್ ಗೆ ನೋಡಿ, ನಾವು ಸುಮಾರು ವ್ಯವಹಾರಗಳೆಲ್ಲ ನಾವು ಫೋನ್ ಇಂದ ಮಾಡುವಾಗ ಹೌದಪ್ಪ ಅದು ಸಹ ಕೆಲವು ಸ್ಥಗಿತಗೊಳಿಸ್ತದೆ. ಅದರಿಂದ ಗವರ್ಮೆಂಟ್ ಗೆ ಲಾಸ್ ಉಂಟು ನೋಡಿ ಕೆಲವೆಲ್ಲ. ಕರೆಕ್ಟ್ ಕರೆಕ್ಟ್, ನಿಜ. ನಾವೀಗ ಬಿಸ್ನೆಸ್ ಕೆಲವೆಲ್ಲ ಈಗ ಪೇಮೆಂಟ್ ಎಲ್ಲ ಮಾಡುವಾಗ ಅದು ಕೂಡಲೇ ಆಗುದಿಲ್ಲ. ಕರೆಕ್ಟ್. ಅಂತ ಟೈಮಲ್ಲಿ ಗವರ್ಮೆಂಟ್ ಗೆ ಸಹ ಇಂಡೈರೆಕ್ಟ್ ಆಗಿ ಇದು ಉಂಟು ನೋಡಿ. ಹೌದು. ಓಕೆ, ಅದೇ ತಾವು ಕೂಡ ಕಷ್ಟ ಅನುಭವಿಸಿದ್ದೀರಿ ಆ ಭಾಗದಲ್ಲಿ ಅಲ್ವಾ ಸರ್? ತಮ್ದು ಮನೆ ಇರುವಂತದಲ್ಲಿ ಅಥವಾ ಹೇಗೆ? ಅಲ್ಲಿ ತಮ್ಮ ವರ್ಕ್ ಶಾಪ್ ಇರುತ್ತೆ ಹೇಗೆ? ಇಲ್ಲ, ಮನೆಯಲ್ಲಿ ಸಹ ನಾವು ಕೆಲವರ್ತಿ ಬೇರೆದೆಲ್ಲ ಕೆಲವು ಮನೆಯಿಂದ ಬಂದು ನೋಡಿ ಎಲ್ಲ ಕೆಲವು ಅಪ್ಡೇಟ್ ಎಲ್ಲ ಮಾಡ್ಲಿಕ್ಕೆಲ್ಲ ಇರ್ತದೆ. ಆಫೀಸ್ ನಮ್ಮದು ಮಂಗಳದೇವಿ ಹತ್ರ, ಅಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ನಿಮ್ಮ ವಿಜಯಲ್ಲಿ ಈಗ ಅಷ್ಟು ದೂರ ಇದ್ರೂ ಸಹ ನಮಗೆ ಪ್ರಾಬ್ಲಮ್ ಉಂಟು ಅದ್ರದ್ದು. ಕರೆಕ್ಟ್ ಕರೆಕ್ಟ್. ನೋಡಿ, ತಾವು ಹೇಳಿದಾಗೆ ಮೊಬೈಲ್ ಫೋನ್ ಯಾರ ಹತ್ರ ಇದೆ ಅನ್ನುವಂಥದ್ದು ಪತ್ತೆ ಹಚ್ಚೋದು ವೆರಿ ಈಸಿ ಅಲ್ಲಿ ಭದ್ರತಾ ಸಿಬ್ಬಂದಿಗಳಿಗೆ. ಈ ತರ ಮಾಡಿ ನಾಟಕ ಮಾಡ್ಬೇಕು ಅಂತಿಲ್ಲಲ್ಲ. ಹೌದು, ಅಂಡ್ ಗೊತ್ತಿದೆ ಕೂಡ ಯಾರ ಹತ್ರ ಮೊಬೈಲ್ ಇದೆ ಅಂತ ಪ್ರತಿಯೊಬ್ಬರಿಗೂ ಕೂಡ ಅಲ್ಲಿ ಗೊತ್ತಿದೆ. ಗೊತ್ತಿದೆ, ಅಲ್ಲಿ ಕ್ಲೀನ್ ಆಗಿ ಗೊತ್ತಿರುತ್ತೆ. ಅಟ್ ದ ಸೇಮ್ ಟೈಮ್ ಒಂದ್ ವೇಳೆ ಈ ರೀತಿ ಸಮಸ್ಯೆ ಆಗಿದೆ ಅಂತ ಗೊತ್ತಿದೆಯಲ್ವಾ, ಅಲ್ಲಿ ಭದ್ರತಾ ಸಿಬ್ಬಂದಿ ಇದೆಯಲ್ವಾ, ಅವನ ತಲೆದಂಡ ಆಗ್ಲಿ, ಅವರನ್ನು ಕಳಿಸಿ ಮನೆಗೆ. ಸುಮ್ಮನೆ ಆದ್ರೂ ನಮ್ಮನ್ನು ಮಂಗಗಳಾಗಿ ಮಾಡಿದಾಗ ಉಂಟು. ಮತ್ತೆ ಆ ರೀತಿಯಾಗಿದೆ. ಮಂಗಳೂರಿನ ಜನರನ್ನ ಮಂಗಗಳು ಮಾಡ್ತಾ ಇದ್ದಾರೆ ಅಷ್ಟೇ. ಇಷ್ಟು ಎಜುಕೇಟೆಡ್ ಹಾಕಿ ಸಹ ಪ್ರಯೋಜನ ಅಂತ ಹೇಳುದು ನಾವು. ಹೌದಪ್ಪ, ಅಲ್ಲೂ ಕೂಡ ನಾನು ಗಮನಿಸಬೇಕು ಏನಂತ ಹೇಳಿದ್ರೆ, ಜೈಲ್ ರೋಡ್ ಇದೆಯಲ್ವಾ, ಆ ಪ್ಲೇಸ್ ಇರುವಂಥದ್ದು ವೆಲ್ ಎಜುಕೇಟೆಡ್ ಇರುವಂಥದ್ದು. ಬಹಳಷ್ಟು ಜನರು ಅಲ್ಲಿ ಕಾಲೇಜ್ಗಳಿದೆ, ಕೆನರಾ ಕಾಲೇಜ್ ಇದೆ, ಶಾರದಾ ಕಾಲೇಜ್ ಇದೆ, SDM ಇದೆ, ಇವೆಲ್ಲರ ಜೊತೆಗೆ ಅಲ್ಲಿ ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳಿವೆ, ಲಕ್ಸುರಿ ಹೋಟೆಲ್ಸ್ಗಳಿವೆ. ಎಲ್ಲವೂ ಕೂಡ ಪ್ರಮುಖವಾಗಿರುವಂತಹ ಒಂದು ವ್ಯಾಪಾರ ವಹಿವಾಟುಗಳು ಆಗ್ತಾ ಇರುವಂತಹ ಪ್ಲೇಸ್ ಅದು. ಅಲ್ಲಿ ಕೊಡಿಯಾಲ್ ಬೈಲ್ ಆಗಿರ್ಬೋದು, MG ರೋಡ್ ಆಗಿರ್ಬೋದು, ಅಟ್ ದ ಸೇಮ್ ಟೈಮ್ ವಿಜಯ್. ಸೊ ಎಲ್ಲವೂ ಕೂಡ. ಆದರೂ ಕೂಡ ಯಾರು ಕೂಡ ಈ ಬಗ್ಗೆ ಧ್ವನಿ ಎತ್ತಾ ಇಲ್ಲ. ಅಂದರೆ ಯಾರಿಗೂ ಕೂಡ ಈ ಬಗ್ಗೆ ಅಂದರೆ ಯಾರ ಮಾತಿಗೂ ಕ್ಯಾರೆ ಅಂತ ಇಲ್ಲ ಅಂತ ಬಂದಾಗ ಎಷ್ಟು ದೊಡ್ಡ ದುರಂತ ನಮ್ಮ ಮಂಗಳೂರಿಗೆ ಅನ್ನೋದು ಪ್ರಶ್ನೆ. ಸೊ ಹಾಗೆ ಎನಿವೇ ಸರ್, ಥ್ಯಾಂಕ್ ಯು, ಧನ್ಯವಾದಗಳು. ಸಂಬಂಧಪಟ್ಟವರು ಕೂಡಲೇ ಸರಿ ಮಾಡಬೇಕು ಅಂತ ನನ್ನದು ವಿನಂತಿ. ಎಸ್ ಸರ್, ಆದಷ್ಟು ಬೇಗ ಆಗುತ್ತೆ, ಡೋಂಟ್ ವರಿ ಸರ್. ಎಸ್, ಹಾಗೆ ಆಗಲೇಬೇಕು. ಎಸ್ ಸರ್, ಥ್ಯಾಂಕ್ ಯು ಸರ್, ಧನ್ಯವಾದಗಳು ಸರ್.
ಎಸ್, ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಖ್ಯಾತ ಲೆಕ್ಕ ಪರಿಶೋಧಕರು CA SS ನಾಯಕ್ ಅವರಿದ್ದಾರೆ. SS ನಾಯಕ್ ಸರ್, ನಮಸ್ತೆ ಸರ್. ನಮಸ್ಕಾರ. ಸದ್ಯ SS ನಾಯಕ್ ಅವರ ಆಫೀಸ್ ಕೂಡ ಅದೇ ಭಾಗದಲ್ಲಿ ಬರುತ್ತೆ, ಜೈಲ್ ರೋಡ್ನಲ್ಲೇ ಬರುತ್ತೆ. ಸೊ ಹಾಗಿದ್ದಾಗ ಬಹಳಷ್ಟಲ್ಲಿ ವ್ಯಾಪಾರ ವಹಿವಾಟುಗಳ ವಿಚಾರವಾಗಿ ಅವರು ಕೂಡ ಬಹುಶಃ ಈ ಸಮಸ್ಯೆಯನ್ನು ಅನುಭವಿಸಿರಬಹುದು. ಸೊ ದಟ್ಸ್ ವೈ ಎಸ್ ಸರ್, ನಾಯಕ್ ಸರ್ ಏನು ಹೇಳ್ತೀರಾ ಸರ್ ಈ ಒಂದು ವಿಚಾರದ ಬಗ್ಗೆ? ತಮಗೆ ಹೇಗೆ ಸಮಸ್ಯೆ ಆಗ್ತದೆ, ಏನು ಹೇಳ್ತೀರಾ ಸರ್? ಜಾಮರ್ ಹಾಕೋದಂದ್ರೆ ನೋಡಿ, ಜೈಲಿಗೆ ಜಾಮರ್ ಯಾಕೆ ಹಾಕುದು ಹೇಳಿ? ಕೈದಿಗಳ ಹತ್ರ ಮೊಬೈಲ್ ಹೇಗೆ ಹೋಗುದು ಹೇಗೆ? ಹೌದು, ಅದು ಯಾರದ್ದು ವೈಫಲ್ಯ ಅದು? ಕರೆಕ್ಟ್, ನಿಜ. ಇವ್ರು ಇನ್ವಾಲ್ವ್ ಆದ್ರೆ ಮಾತ್ರ ಜೈಲ್ ಅಧಿಕಾರಿಗಳು, ಅಲ್ಲಿ ಸೆಕ್ಯೂರಿಟಿ ಅವರು ಇನ್ವಾಲ್ವ್ ಆದ್ರೆ ಮಾತ್ರ ಒಳಗೆ ಅಲ್ಲ ಇದು ಹೋಗುದು ಮೊಬೈಲ್. ಹೌದಪ್ಪ, ನಿಜ. ಅವರ ವೈಫಲ್ಯಕ್ಕೆ ಬೇರೆಯವರಿಗೆ ತೊಂದರೆ ಯಾಕೆ ಮಾಡುದು? ಈಗ ನಮ್ಗೆ ನೋಡಿ, ಅಲ್ಲಿ ಆಫೀಸ್ ನಲ್ಲಿ ಕಾಲ್ ರಿಸೀವ್ ಆಗುದಿಲ್ಲ, ಕಾಲ್ ಹೋಗುದಿಲ್ಲ. ಕೆಲವು ಸರಿ ಮಾತಾಡುವಾಗಲೇ ಅರ್ಧ ಕಟ್ ಆಗ್ತದೆ, ಕ್ಲಿಯರ್ ಇರುದಿಲ್ಲ. ನಿಜ ನಿಜ. ಮತ್ತೆ ಈ ಟ್ಯಾಕ್ಸ್ ಸೀಸನ್ ಅಲ್ಲಿ, ಇಯರ್ ಎಂಡಿಂಗ್ ಅಲ್ಲೆಲ್ಲ ನಮಗೆ ತುಂಬಾ ಪ್ರಾಬ್ಲಮ್ ಆಗ್ತದೆ. OTP ಸರಿ ಬರುದಿಲ್ಲ. ಇದೆಲ್ಲ ಸಮಸ್ಯೆ ನಾವು ಫೇಸ್ ಮಾಡ್ತಾ ಇದ್ದೇವೆ. ಈಗ ನಾವು ಕರೆಕ್ಟ್ ಟ್ಯಾಕ್ಸ್ ಕಟ್ಟಿ ನಮ್ಮ ಆಫೀಸಿನಿಂದ ಕಸ್ಟಮರ್ ಇದು ಕೋಟ್ಯಾಂತರ ತೆರಿಗೆ ಸರ್ಕಾರಕ್ಕೆ ಹೋಗ್ತದೆ. ಸರ್ಕಾರ ಇದೇ ಪ್ರತಿಫಲ ಕೊಡುದು, ಉಪದ್ರ ಯಾಕೆ ಕೊಡುದು? ಉಪಕಾರ ಮಾಡುದು ಬೇಡ ಇವರು. ಕರೆಕ್ಟ್ ಕರೆಕ್ಟ್, ನಿಜವಾದ ಮಾತು. ಹೌದು ಸರ್. ಎಸ್, ಜಾಮರ್ ಅವರು ನೋಡಿ, ಎತ್ತಿಗೆ ಜ್ವರ ಬಂದ್ರೆ ಎಣ್ಣೆಗೆ ಬರೆ ಯಾಕೆ ಇಡುವುದು? ನಿಜ ನಿಜ, ಅದೇ ರೀತಿ ಪರಿಸ್ಥಿತಿ ಆಗಿದೆ. ಮಾತ್ರ ಬರೆ ಇಡ್ಬೇಕು ವಿನ ಅವರ ಪ್ರಾಬ್ಲಮಿಗೆ ನಮ್ಗೆ ಬೇರೆಯವರಿಗೆ ಯಾಕೆ ತೊಂದರೆ ಮಾಡೋದು ಇವರು, ಟ್ಯಾಕ್ಸ್ ಪೇಯರ್ಸಿಗೆಲ್ಲ? ನಿಜ, ಸದ್ಯ ಪರಿಸ್ಥಿತಿ ಆ ರೀತಿ ಆಗಿ ಹೋಗಿದೆ ಸರ್. ಆದ್ರೆ ವಿಚಾರ ಏನಂತ ಹೇಳಿದ್ರೆ ಸರ್, ಒಂದು ಮಾತನ್ನ ಹೇಳುತ್ತಂದ್ರೆ, ಗೃಹ ಇಲಾಖೆ ಹೇಳುವಂಥದ್ದು ಜೈಲಿಗೆ ಜಾಮರ್ ಹಾಕುವಂಥದ್ದು ಸಹಜ ಪ್ರಕ್ರಿಯೆ ಅನ್ನೋದು. ಆದ್ರೆ ಈ ಜೈಲಿರುವಂಥದ್ದು ನಗರ ಪ್ರದೇಶಗಳಲ್ಲಿ, ಈಗ ನಗರ ಪ್ರದೇಶದ ಅದರಲ್ಲೂ ಕೂಡ ಇಲ್ಲಿ ನೋಡಿದಾಗ ಜೈಲು ಸ್ವಾಮಿ ಎಲ್ಲೇ ಇರ್ಲಿ, ಜಾಮರ್ ಎಲ್ಲಿ ಆಗ್ತದೆ ಅಲ್ಲಿ ಮಾತ್ರ ಯೂಸ್ ಆಗ್ಬೇಕು. ಹೌದು, ಹೊರಗಡೆ ಯಾಕೆ ಬರ್ತದೆ ಜಾಮರ್? ನಿಜ ನಿಜ. ಅದೇ ಎಲ್ಲಿ ಅಂತ ಹೇಳಿದ್ರೆ ಇಲ್ಲಿ ಪ್ರತಿಷ್ಠಿತ ಕಾಲೇಜ್ಗಳಿವೆ. ನೋಡಿದ್ರಲ್ಲ, ಎಲ್ಲ ರೈಡ್ ಮಾಡಿದಾಗ ಎಲ್ಲ ಸಿಗ್ತದಲ್ಲ, ಹಾಗಾದ್ರೆ ಪ್ರಾಬ್ಲಮ್ ಯಾರದು? ಕರೆಕ್ಟ್, ನಿಜ ನಿಜ ನಿಜ, ಸತ್ಯ. ಇಲ್ಲಿ ಕಾಲೇಜ್ಗಳಿವೆ, ಇದೇ ಆಗುದು. ಮತ್ತೆ ಕರೆಕ್ಟ್ ಇರುವ ಜನರಿಗೆ ತೊಂದರೆ ಕೊಡುದು. ಕರೆಕ್ಟ್ ಕರೆಕ್ಟ್, ಎಸ್ ಸರ್. ನಮ್ದು ಫಂಡಮೆಂಟಲ್ ರೈಟ್ ಅಲ್ಲ, ರೈಟ್ ಟು ಕಮ್ಯುನಿಕೇಶನ್. ಹೌದಪ್ಪ, ಅವ್ರು ಹೇಗೆ ಅದು ವೈಲೇಟ್ ಮಾಡುದು? ಕಾನ್ಸ್ಟಿಟ್ಯೂಷನಲ್ ಇದಲ್ವಾ ಅದು, ಇನ್ಫ್ರಿಂಜ್ಮೆಂಟ್ ಆಫ್ ಅವರ್ ರೈಟ್. ನಿಜ, 100%. ಸೊ ಈಗ ಅದೇ ವಿಚಾರವಾಗಿ, ಯಾಕಂದ್ರೆ ಈಗ ನಾನು ಬಹುಶಃ ಈ ಒಂದು ಸಮಸ್ಯೆಗಳ ಬಗ್ಗೆ ನಮಗೂ ಕೂಡ ಹೇಳಿದಾಗ ಅನ್ಕೊಂಡೆ ಒಂದು ವಾರಗಳೊಳಗೆ ಇದು ಕ್ಲಿಯರ್ ಆಗುತ್ತೆ ಅನ್ನೋದು. ಆದರೆ ಇಲ್ಲ, ಇದು ಕಂಟಿನ್ಯೂ ಆಗ್ತಾನೆ ಹೋಗ್ತಾ ಇದೆ. ಆ ಭಾಗದಲ್ಲಿ ಪ್ರತಿಯೊಬ್ರು ಕೂಡ ಕಷ್ಟ ಅನುಭವಿಸ್ತಾ ಇದ್ದಾರೆ. ಅಧಿಕಾರಿಗಳಿಗೆ ಏನು ಗೊತ್ತಾ, ಸರ್ಕಾರ ಒಂದು ಸ್ಟ್ರಿಕ್ಟ್ ಇರಬೇಕು, ಮತ್ತೆ ಅಧಿಕಾರಿಗಳಿಗೆಲ್ಲ ಕರೆಕ್ಟ್ ಸೂಚನೆ ಕೊಡಬೇಕು. ಕರೆಕ್ಟ್, ಜನರಿಗೆ ತೊಂದರೆ ಮಾಡಿಕೊಂಡು ನೀವು ಯಾವ ವ್ಯವಹಾರ ಮಾಡಿ ಏನು ಪ್ರಯೋಜನ? ಹೌದಪ್ಪ, ನಿಜ. ಹೌದು ನೋಡಿ, ಈಗ ಇಲ್ಲೊಂದ್ ಕಡೆ ಅಲ್ಲಿ ಭದ್ರತಾ ಸಿಬ್ಬಂದಿಗಳಿಗೆ ಗೊತ್ತಿದೆ ಯಾರ ಕೈಯಲ್ಲಿ ಮೊಬೈಲ್ ಇದೆ, ಯಾರು ಮೊಬೈಲ್ ಯೂಸ್ ಮಾಡ್ತಾ ಇದ್ದಾರೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಸಿಬ್ಬಂದಿಗಳಿಗೆ ಒಳಗಡೆ ಮೊಬೈಲ್ ಹೋದ್ರೆ ಭದ್ರತಾ ಸಿಬ್ಬಂದಿಗಳಿಗೆ ದೇ ಆರ್ ರೆಸ್ಪಾನ್ಸಿಬಲ್. ಹೌದಪ್ಪ, ಎಲ್ರಿಗೂ ಗೊತ್ತಿದೆ ಯಾರ ಕೈಯಲ್ಲಿದೆ, ಯಾರು ಯೂಸ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ನೋಡಿ, ಮತ್ತೆ ಜಾಮರ್ ಯಾಕೆ ಹಾಕುದು? ಒಳಗೆ ಹೋಗ್ಲಿಕ್ಕೆ ಅರೇಂಜ್ಮೆಂಟ್ ಇಲ್ಲ ಅಂದ್ಮೇಲೆ ಜಾಮರ್ ಯಾಕೆ ಅವರಿಗೆ? ಕರೆಕ್ಟ್. ಜಾಮರಿಂದ ನಮ್ಗೆ ತೊಂದರೆ ಆಗುದು, ಅವರಿಗೆಲ್ಲ ತೊಂದರೆ, ಅವರಿಗೆಲ್ಲ ಸಿಗ್ತದಂತೆ. ನಿಜ ನಿಜ, ಹೌದಪ್ಪ. ಈಗ ನೋಡಿ, ಈ ರೀತಿ ಕಷ್ಟಗಳು ಅನುಭವಿಸ್ತಾ ಇದ್ದೀರಿ. ಒಂದ್ ಕಡೆ ಕಾಲೇಜ್ಗಳಲ್ಲಿ ಪ್ರತಿಷ್ಠಿತ ಕಾಲೇಜ್ಗಳಿವೆ, ಲಕ್ಸುರಿ ಹೋಟೆಲ್ಗಳಿವೆ, ಜೊತೆಗೆ ತಮ್ಮ ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳು ಕೂಡ ಇದೆ, ಜೊತೆಗೆ ಅಷ್ಟು ಐಷಾರಾಮಿ ಎಲ್ಲವೂ ಕೂಡ ಇದ್ದಾಗ, ಅಂದ್ರೆ ಹಾರ್ಟ್ ಆಫ್ ದ ಸಿಟಿ ಎಲ್ಲ ವ್ಯಾಪಾರ ವಹಿವಾಟುಗಳು ಆಗ್ತಾ ಇದೆ ಅಂತ ಬಂದಾಗ ನಿಜವಾಗ್ಲೂ ದುರಂತ. ನಮ್ಮ ಮಂಗಳೂರಿನಲ್ಲಿ ಇಂತಹ ಪರಿಸ್ಥಿತಿ ಇದ್ರೂ ಕೂಡ ಇದನ್ನ 3 ವಾರಗಳು ಕೂಡ ಈಗ ಡಿಲೇ ಆಗ್ತಾ ಬಂತು, ಇನ್ನೂ ಕೂಡ ಇದಕ್ಕೆ ಸೊಲ್ಯೂಷನ್ ಸಿಗ್ತಾ ಇಲ್ಲ ಅಂತ ಬಂದಾಗ ಏನ್ ಸರ್, ಏನ್ ಕಾರಣ ಅಂತ ಹೇಳ್ತೀರಿ? ಜನರ ಸಮಸ್ಯೆಯೋ? ಸರ್ಕಾರ ಇಮಿಡಿಯೇಟ್ಲಿ ಸ್ಪಂದನೆ ಮಾಡಬೇಕು, ಅಧಿಕಾರಿಗಳು ಸ್ಪಂದನೆ ಮಾಡಬೇಕು. ಅಧಿಕಾರಿಗಳು ಸ್ಪಂದನೆ ಮಾಡಿದ್ರೆ ಸರ್ಕಾರಕ್ಕೆ ನಾವು ಕಂಪ್ಲೇಂಟ್, ಸರ್ಕಾರದವರು ಮಾಡಿದ್ರೆ ಕೋರ್ಟಿಗೆ ಹೋಗ್ಬೇಕಷ್ಟೇ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್, ಎಸ್ ಸರ್, ಎಸ್ ಸರ್, ಅಲ್ವಾ? ಕೋರ್ಟ್ ಅವರು ಚಾಟಿ ಬೀಸಿದ್ರೆ ಮಾತ್ರ ಬುದ್ಧಿ ಬರುತ್ತೆ. ಹೌದು, ಸರ್ಕಾರಕ್ಕೆ ಅವರ ಜವಾಬ್ದಾರಿ ಇಲ್ಲ, ಕೋರ್ಟಿನವರು ಇನ್ಸ್ಟ್ರಕ್ಷನ್ ಕೊಟ್ಟರೆ ಮಾತ್ರ ಇವ್ರು ಕೆಲಸ ಮಾಡುದು. ಕರೆಕ್ಟ್ ಕರೆಕ್ಟ್, ದ್ಯಾಟ್ಸ್ ಟ್ರೂ. ಎಸ್ ಸರ್. ಈಗ ನಾನು ವಕೀಲರಾದ ಸಚಿನ್ ಎಸ್ ನಾಯಕ್ ಅವ್ರ ಜೊತೆ ಮಾತಾಡಿದೆ, ಅವರು ಕೂಡ ಅದನ್ನೇ ಹೇಳುವಂಥದ್ದು. ಅಂದರೆ ನಾವು ಅದರ ಬಗ್ಗೆ ನಾವು ಕೋರ್ಟಿಗೆ ಹೋಗ್ತೀವಿ, ಇನ್ನು ಮುಂದಕ್ಕೆ ನಾವು ಕಾನೂನಾತ್ಮಕವಾಗಿ ಹೋರಾಟವನ್ನ ಮಾಡ್ತೀವಿ ಅಂತ, ಆವಾಗ ಮಾತ್ರ ಇವುಗಳಿಗೆ ಬುದ್ಧಿ ಬರುತ್ತೆ. ಇಲ್ಲದ್ರೆ ಬಹಳಷ್ಟು ಕಷ್ಟ. ಹೋಗುದಂದ್ರೆ ಎಲ್ಲ ಪ್ರಾಬ್ಲಮ್ ಅಲ್ಲ. ಕೋರ್ಟ್ ಅಂದ್ರೆ ಇದು ಫಂಡಮೆಂಟಲ್ ರೈಟ್ಸ್ ವಯೋಲೇಷನ್ ಆದ್ರೆ ಇಲ್ಲಿದು ಡಿಸ್ಟ್ರಿಕ್ಟ್ ಕೋರ್ಟಿಗೆ, ಮುನ್ಸಿಪಲ್ ಕೋರ್ಟಿಗೆ ಎಲ್ಲ ಹೋಗ್ಲಿಕ್ಕೆ ಆಗುದಿಲ್ಲ, ಹೈಕೋರ್ಟಿಗೆ ಹೋಗ್ಬೇಕು. ಕರೆಕ್ಟ್ ಕರೆಕ್ಟ್, ಎಲ್ಲರಿಗೂ ಆಗ್ತದ ಹೋಗ್ಲಿಕ್ಕೆ? ನಿಜ ನಿಜ ಸರ್, ಹೋಗ್ಬೇಕು. ಕರೆಕ್ಟ್. ಬಟ್ ಸ್ಟಿಲ್ ಈ ರೀತಿ ಒಂದು ಪವರ್ಫುಲ್ ಆಗಿರೋ ಪ್ಲೇಸ್, ಆ ಪ್ಲೇಸ್ ಅಲ್ಲಿ ಜನರು ಈ ರೀತಿ ಸಮಸ್ಯೆಗಳು ಆಗ್ತಾ ಇದೆ. ನನ್ನ ಪ್ರಶ್ನೆ ಅದು, ಯಾಕಂದ್ರೆ ಮಂಗಳೂರಿನ ಜನರು ಬುದ್ಧಿವಂತರಿದ್ದಾರೆ, ವೆಲ್ ಎಜುಕೇಟೆಡ್ ಇದ್ದಾರೆ, ಬಟ್ ಸ್ಟಿಲ್ ಯಾಕೆ ಇಂತಹ ಒಂದು ಧೈರ್ಯ ಯಾರಲ್ಲೂ ಇಲ್ವಾ ಅನ್ನುವಂಥ ಪ್ರಶ್ನೆಗಳು ಆಗ್ತಾ ಇತ್ತು. ಯಾಕಂದ್ರೆ 3 ವಾರಗಳ ಕಾಲ ಈ ರೀತಿ ಡಿಲೇ ಆಗ್ತಾ ಇದೆ ಅಂತ ಬಂದಾಗ
ಅಲ್ವಾ? ಎಸ್ ಸರ್. ಈಗ ಅದೇ ನಾನು ಹೇಳುದು ಹಾ. ಪ್ರಶ್ನೆ ವೆರಿ ಸಿಂಪಲ್. ಎಸ್ ಸರ್. ಫಸ್ಟ್ ಆಫ್ ಆಲ್ ಜಾಮರೆ ಆಗ್ತದೆ ಜೈಲಲ್ಲಿ ಅಲ್ವಾ? ಕೈದಿಗಳಿಗೆ ಇವರಿಗೆ ಅಪರಾಧಿಗಳಿಗೆ ಅಲ್ಲಿಂದ ಮೊಬೈಲ್ ಫೋನ್ ಮಾಡ್ತಾರಂತ ಹೇಳಿ ಅವ್ರಿಗೆ ಫೋನ್ ಹೇಗೆ ಮಾಡ್ಲಿಕ್ಕೆ ಸಿಗುದು? ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಎಲ್ಲಿ ಮೂಲ ಪ್ರಾಬ್ಲಮ್ ಉಂಟು ಅಲ್ಲಿ ನಾವು ಸಾಲ್ವ್ ಮಾಡ್ಬೇಕು ವಿನ ಬೇರೆಯವರಿಗೆ ತೊಂದರೆ ಕೊಡುದಲ್ಲ. ಕರೆಕ್ಟ್ ಕರೆಕ್ಟ್. ಎಸ್ ಸರ್. ಈಗ ಈ ಒಂದು ಕಡೆ ಈ ಒಂದು ಪ್ರಾಬ್ಲಮ್ ಆದಷ್ಟು ಬೇಗ ಸಾಲ್ವ್ ಆಗಬೇಕು. ವೇದವ್ಯಾಸ್ ಕಾಮತ್ ಶಾಸಕರು ಕೂಡ ಧ್ವನಿ ಎತ್ತಿದ್ದಾರೆ. ಜೊತೆಗೆ ಐವನ್ ಡಿಸೋಜ್ ಅವರು ಕೂಡ MLC ನಾನು ಮಾತಾಡ್ತೀನಿ, ಸರ್ಕಾರದ ಗಮನಕ್ಕೆ ತರ್ತೇನೆ ಅಂತ ಹೇಳಿದ್ದಾರೆ. ಸೊ ಆದಷ್ಟು ಬೇಗ ಗಮನಕ್ಕೆ ತರುವುದು ಎಂತ ಉಂಟು, ಫೋನ್ ಮಾಡಿದ್ರೆ ಆಗುದಿಲ್ಲ. ಎಸ್ ಅಷ್ಟೇ. ಗಮನಕ್ಕೆ ತರುವುದಂದ್ರೆ ಎಂತದ ಅಧಿಕಾರದಲ್ಲಿರುವವರಿಗೆ ಒಂದು ಫೋನ್ ಮಾಡಿ ಇಮಿಡಿಯೇಟ್ಲಿ ಜಾಮರ್ತಿ ಕರೆಕ್ಟ್ ಸಾಲ್ವ್ ಆಗುದಿಲ್ವಾ? ಹೌದು ಸರ್, ಕರೆಕ್ಟ್ ಪರ್ಫೆಕ್ಟ್ ಸಾಲ್ವ್ ಮಾಡ್ತೇನೆ ಅಂತ ಹೇಳಿದ್ದಾರೆ. ಎಸ್ ಸರ್, ಲೆಟ್ ಸಿ ಸರ್, 3 days ಟೈಮ್ ಕೊಟ್ಟಿದ್ದಾರೆ. ಎನಿವೇ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ ಕುಡ್ಲದವರು ಇಂತ ಒಂದು ಒಳ್ಳೆ ಕಾರ್ಯ, ಇದು ಜನರಿಗೆ ಜನಪರ ಜನಹಿತದ ಕಾರ್ಯಕ್ರಮ ನೀವು ಮಾಡ್ತಾ ಇದ್ದೀರಿ. ದೇವರು ನಿಮ್ಗೆ ಯಾವಾಗಲೂ ಒಳ್ಳೇದು ಮಾಡ್ಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್ ಸರ್, ಇದು CASS ನಾಯಕ್ ಸರ್, ನಮ್ಮ ಕರಾವಳಿ ಭಾಗದ ಖ್ಯಾತ ಲೆಕ್ಕ ಪರಿಶೋಧಕರು ಸರ್. ಥ್ಯಾಂಕ್ ಯು ಸೋ ಮಚ್. ಎಸ್, ಅದೇ ರೀತಿ ಈ ಒಂದು ಸಮಸ್ಯೆ ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೆ ಹಾಕಿದಂತಾಗುತ್ತೆ ಅನ್ನುವಂಥದ್ದು ಅಕ್ಷರಶಃ ಈ ಒಂದು ಪ್ರಕರಣದಲ್ಲಿ 100ಕ್ಕೆ 100 ಸತ್ಯ ಆಗಿದೆ. ಅಂತಹ ಕೇಸ್ ಇದು. ಸೊ ಹಾಗಿದ್ದಾಗ ಆದಷ್ಟು ಬೇಗ ಈ ಒಂದು ಸಮಸ್ಯೆ ಬಗೆಹರಿಸಬೇಕು. ಜೊತೆಗೆ ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೆ ಹಾಕಿದಂಥ ಪರಿಸ್ಥಿತಿ ಯಾವತ್ತೂ ಕೂಡ ಆಗುವಂಥದ್ದು ಬೇಡ. ಅದರಲ್ಲೂ ಕೂಡ ನಮ್ಮ ಕರಾವಳಿ ಭಾಗ, ಅದರಲ್ಲೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆ, ಅದರಲ್ಲೂ ಕೂಡ ಅಲ್ಲಿ ವೆಲ್ ಎಜುಕೇಟೆಡ್ ಇರುವಂತಹ ಆ ಒಂದು ಪ್ಲೇಸ್. ಒಂದು ಕಡೆ ಅಲ್ಲಿ ಪ್ರತಿಷ್ಠಿತ ಕೆನರಾ ಕಾಲೇಜು, ಶಾರದಾ ವಿದ್ಯಾಲಯ, ಜೊತೆಗೆ SDM ಕಾಲೇಜು, ಜೊತೆಗೆ ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳು, ಐಷಾರಾಮಿ ಹೋಟೆಲ್ಗಳು, ಜೊತೆಗೆ ಎಲ್ಲ ವೆಲ್ ಎಜುಕೇಟೆಡ್ ಆಗಿರುವಂತಹ ಒಂದು ನಿವೇಶನಗಳು ಎಲ್ಲವೂ ಕೂಡ ಇದೆ ಅಲ್ಲಿ. ಬಟ್ ಸ್ಟಿಲ್ ಯಾರು ಕೂಡ ಈ ಬಗ್ಗೆ ಹೋರಾಟ ಮಾಡಿಲ್ವ ಅಂತ ಬಂದಾಗ ಹೋರಾಟ ಮಾಡಿದ್ದಾರೆ. ಯಾಕೆಂದರೆ ಇವತ್ತಾಗುತ್ತೆ, ನಾಳೆ ಆಗುತ್ತೆ, 2 ವಾರಗಳು 3 ವಾರಗಳು ಕಳೀತಾನೆ ಬಂತು, ಆದರೆ ನೋ ಅಪ್ಡೇಟ್ಸ್, ನೋ ರಿಸಲ್ಟ್. ಸೊ ಹಾಗಿದ್ದಾಗ ಈ ಬಾರಿ ಆ ಭಾಗದ ಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಹಾಗಿದ್ದಾಗ ಶಾಸಕರು ವೇದವ್ಯಾಸ್ ಕಾಮತ್ ಅವರು ಕೂಡ ಅಲ್ಲಿಗೆ ಹೋಗಿದ್ದಾರೆ, 3 days ಟೈಮ್ ಕೊಟ್ಟಿದ್ದಾರೆ. ಆ್ಯಂಡ್ ಆದಷ್ಟು ಬೇಗ ಈ ಸಮಸ್ಯೆಯನ್ನು ಬಗೆಹರಿಸಬೇಕು. ಯಾಕಂದರೆ ಅಲ್ಲಿ ಜೈಲಿನ ಒಳಗಡೆ ಇರುವಂತಹ ಕೈದಿಗಳು ಮಾಡುವಂತಹ ತಪ್ಪಿಗೆ ಅವರಿಗೆ ಆಗ್ತಾ ಇರುವಂಥ ಶಿಕ್ಷೆಗೆ ಇಲ್ಲಿ ಹೊರಗಡೆ ಇರುವಂತಹ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರುವಂತಹ, ನಿಯತ್ತಾಗಿ ಟ್ಯಾಕ್ಸ್ ಪೇ ಮಾಡಿ ಸರ್ಕಾರಕ್ಕೆ ಬದುಕ್ತಾ ಇರುವಂತಹ ಸಾಮಾನ್ಯ ಜನರಿಗೆ ಈ ರೀತಿ ಬರೆ ಎಳಿತಾರೆ ಅಂತ ಬಂದಾಗ ಏನು ಮೈಂಡ್ ಸೆಟ್ ಅನ್ನೋದು ಗೊತ್ತಿಲ್ಲ, ಏನು ಕತೆ ಅನ್ನೋದು ಗೊತ್ತಿಲ್ಲ. ಅಲ್ಲಿರುವಂತಹ ಜೈಲಿನ ಸಿಬ್ಬಂದಿಗಳಿಗೆ, ಭದ್ರತಾ ಸಿಬ್ಬಂದಿಗಳಿಗೆ ಪಕ್ಕಾ ಗೊತ್ತಿದೆ ಯಾರ ಕೈಯಲ್ಲಿ ಮೊಬೈಲ್ ಇದೆ, ಯಾರು ಮೊಬೈಲನ್ನು ಯೂಸ್ ಮಾಡ್ತಾರೆ, ಜೊತೆಗೆ ಯಾರು ಹೇಗಿದ್ದಾರೆ, ಏನು ಕತೆ ಅನ್ನೋದು. ಅಂದರೆ ಅವ್ರುಗಳಿಗೆ ಧೈರ್ಯ ಇಲ್ವಾ ಪ್ರಶ್ನೆ ಮಾಡುವಂಥದ್ದು? ಅವ್ರುಗಳಿಗೆ ಆಗಲ್ವಾ? ಅಥವಾ ಅಲ್ಲಿ ಗಾಂಜಾ ಸಪ್ಲೈ ಆಗ್ತದೆ, ಅಥವಾ ಅಲ್ಲಿ ಈ ರೀತಿ ಮೊಬೈಲ್ ಫೋನ್ಗಳು ಇದೆ, ಬೀಡಿ ಸಿಗರೇಟ್ಗಳು ಅಲ್ಲಿ ಆಗ್ತಾ ಇದೆ, ಬಳಕೆ ಆಗ್ತಾ ಇದೆ ಅಂತ ಬಂದಾಗ ಗೊತ್ತಿದೆ. ಈ ಕಂಪ್ಲೇಂಟ್ ಬಂದಾಗ ಯಾರಾದರೂ ಸಿಬ್ಬಂದಿಗಳ ತಲೆದಂಡ ಆಗಿದೆಯಾ? ಯಾರನ್ನಾದರೂ ಮನೆಗೆ ಕಳಿಸಿದಾರಾ? ಯಾರಿಗಾದರೂ ಈ ಬಗ್ಗೆ ಬಿಸಿ ಮುಟ್ಟಿಸಿದಾರಾ ನಮ್ಮ ಸರ್ಕಾರ? ಇಲ್ಲಲ್ವಾ? ಇದೇ ಭಾಳಷ್ಟು ದೊಡ್ಡ ದುರಂತ. ಯಾರ್ಯಾರಿಗೆ ಕಷ್ಟ ಕೊಡ್ತಾ ಇದ್ದಾರೆ? ಜನಸಾಮಾನ್ಯರಿಗೆ. ಸೊ ಅವರಿಗೆ ಜಾಮರನ್ನು ಹಾಕಿ ಎಲ್ಲವೂ ಕೂಡ ಬಂದ್ ಮಾಡುವಂಥದ್ದು ಎಷ್ಟು ಸರಿ ಅನ್ನೋಂಥ ಪ್ರಶ್ನೆ. ಅದು ಕೂಡ ಇಲ್ಲಿ ಬುದ್ಧಿವಂತರ ಜಿಲ್ಲೆ, ವಿದ್ಯಾವಂತರ ನಗರ, ಇಲ್ಲೂ ಕೂಡ ಈ ರೀತಿ ಇದೆ, ಎಲ್ಲರೂ ಕೂಡ ಹೆಲ್ಪ್ಲೆಸ್ ಆಗಿದ್ದಾರೆ ಅಂತ ಬಂದಾಗ ಎಸ್, ಎಲ್ಲಿ ತನಕ ಈ ಸಮಸ್ಯೆ ಬಗೆಹರಿಯಲ್ಲ ಅಲ್ಲಿ ತನಕ ನಮ್ಮ ಹೋರಾಟ ಇದ್ದೇ ಇರುತ್ತೆ. ನಾವು ಪಕ್ಕಾ ಇದನ್ನು ನಾವು ಸರ್ಕಾರದ ಗಮನಕ್ಕೆ ತಂದೇ ತರ್ತೀವಿ. ಅಟ್ ದ ಸೇಮ್ ಟೈಮ್ ಐವನ್ ಡಿಸೋಜ್ ಅವರು, ಅವ್ರ ಜೊತೆ ನಾನು ಮಾತಾಡಬೇಕು ಅಂತ ಹೇಳಿ ನನ್ನ ಟೆಕ್ನಿಕಲ್ ಟೀಮ್ಗೆ ಕರೆ ಮಾಡಲಿಕ್ಕೆ ಹೇಳಿದ್ದೀನಿ. ಬಟ್ ಸ್ಟಿಲ್ ಬ್ಯುಸಿ ಇದೆ, ಐವನ್ ಡಿಸೋಜ್ ಅವರ ಕಾಲ್ ಬ್ಯುಸಿ ಇದೆ. ಅವ್ರ ಜೊತೆ ಕೂಡ ನಾನು ಮಾತಾಡಬೇಕು, ಯಾಕಂದರೆ ತಮ್ಮ ಸರ್ಕಾರ ಆಡಳಿತದಲ್ಲಿದೆ, ತಾವು ಇವತ್ತು ಮಾತಾಡಿದ್ದೀರಿ. ಸೊ ಹಾಗಿದ್ದಾಗ ವೆರಿ ಈಸಿ, SS ನಾಯಕ್ ಸರ್ ಹೇಳಿದಾಗೆ ಒಂದು ಕರೆ ಮಾಡಿ ಹೇಳ್ಬೋದು, ಸರ್ ಈ ರೀತಿ ಸಮಸ್ಯೆ ಆಗ್ತದೆ ಜಾಮರ್ನಿಂದ, ಅದನ್ನು ಒಂದು ತೆಗೆಸ್ಬಿಡಿ ಅನ್ನುವಂಥದ್ದು. ಅಥವಾ ಏನಾದರೂ ಒಂದು ಪರ್ಯಾಯ ವ್ಯವಸ್ಥೆ ಮಾಡಿ, ಅಥವಾ ಅಲ್ಲಿ ಟೈಟ್ ಸೆಕ್ಯೂರಿಟಿ ಮಾಡಿ. ಅದನ್ನು ಬಿಟ್ಟು ಐವನ್ ಡಿಸೋಜ್ ಅವರು ವೆರಿ ಈಸಿ ಈ ಕೆಲಸ ಮಾಡಲಿಕ್ಕೆ. ಸೊ ಆದಷ್ಟು ಬೇಗ ಮಾಡ್ತೀರಿ ಅನ್ನುವಂತಹ ನಿಟ್ಟಿನಲ್ಲಿ ನಾನು ಅವರಿಗೆ ಕಾಲ್ ಮಾಡಿದ್ದೆ. ಬಟ್ ನಂಬರ್ ಬ್ಯುಸಿ ಇದೆ ಐವನ್ ಡಿಸೋಜ್ ಅವ್ರದ್ದು. ಸೊ ಆದಷ್ಟು ಬೇಗ ಐವನ್ ಡಿಸೋಜ್ ಅವರು ಈ ಒಂದು ಸಮಸ್ಯೆಯನ್ನು ಬಗೆಹರಿಸ್ತೀರಿ ಅನ್ನುವಂಥ ನಂಬಿಕೆ ಇದೆ. ಅಟ್ ದ ಸೇಮ್ ಟೈಮ್ ಶಾಸಕರು ವೇದವ್ಯಾಸ್ ಕಾಮತ್ ಅವರು ಕೂಡ ಸರ್ಕಾರದ ಗಮನಕ್ಕೆ ತಂದಿದ್ದಾರೆ. ಆದಷ್ಟು ಬೇಗ ಈ ಸಮಸ್ಯೆ ಬಗೆಹರಿಯುತ್ತೆ, ಆ ಭಾಗದ ಜನರಿಗೆ ಈ ಒಂದು ಜಾಮರ್ನ ಸಮಸ್ಯೆಯಿಂದ ಮುಕ್ತಿ ಸಿಗುತ್ತೆ ಅನ್ನುವಂಥದ್ದು ನಮ್ಮ ಆಶಯ. ಎಸ್, ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ ನ್ಯೂಸ್ 24/7. ಗೋಲ್ಡ್ ವಿನ್ನರ್ ನಾಗ ವಿಟಮಿನ್ A, D, E ಅದ ಹೆಲ್ತ್ ಕೂಡ